ಅಧ್ಯಾಯ 15 ಪುರುಷೋತ್ತಮ ಯೋಗ. ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ನಮ್ಮ ಆಚಾರ್ಯ ಹೇಳ್ತಾರೆ. ಯಾಕೆಂದ್ರೆ ಕೃಷ್ಣ ಪುರುಷೋತ್ತಮ, ಹಾಗಾಗಿ ಅವನ ಹೆಸರು ಉತ್ತಮ ಪುರುಷ. ಪುರುಷರಲ್ಲಿ ಉತ್ತಮವಾದವನು ಕೃಷ್ಣ, ಹಾಗಾಗಿ ಒಂದು ಪುರುಷೋತ್ತಮ ಅಂತ ಹೆಸರು. ಮತ್ತೆ 3 ರೀತಿಯ ಈ ಪುರುಷರಿದ್ದಾರೆ. ಒಂದು ಉತ್ತಮ ಪುರುಷ, ಮತ್ತೆ ಮಧ್ಯಮ ಪುರುಷ, ಮತ್ತೆ ಅಧಮ ಪುರುಷ. ಕೃಷ್ಣ ಉತ್ತಮ ಪುರುಷ. ಮಧ್ಯಮ ಪುರುಷ ಯಾರು? ಪರಮಾತ್ಮ, ಕ್ಷೀರೋದಕ್ಷಿ ವಿಷ್ಣು ನಮ್ಮ ಹೃದಯದಲ್ಲಿದ್ದಾನೆ ಪರಮಾತ್ಮ, ಅವ ಮಧ್ಯಮ ಪುರುಷ. ನಾವು ಅಧಮ ಪುರುಷರಂತೆ. ನಾವು ಯಾಕೆ ಅಧಮ ಪುರುಷರು? ನಾವು ಯಾಕೆ ಅಧಮ ಪುರುಷರಂದ್ರೆ, ಅಧಮ ಅಂದ್ರೆ ತುಂಬಾ ಕೀಳು. ನಮ್ಗೆ ಯಾವುದನ್ನು ಸ್ವತಂತ್ರವಾಗಿ ಭೋಗಿಸಲಿಕ್ಕೆ ಆಗುದಿಲ್ಲ. ಮತ್ತೆ ಆಚಾರ್ಯ ಹೇಳ್ತಾರೆ ಅಂತಂದ್ರೆ, ಈಗ ಈ ಸೂರ್ಯನ ಕಿರಣ ಇಲ್ಲದೆ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ನಮಗೆ ಅಹಂಕಾರ, ಎಸ್ ನಾನು ಎಲ್ಲವನ್ನು ನೋಡ್ತೇನೆ ಅಂತ. ಇಲ್ಲ, ಒಂದ್ ದಿವಸ ಆ ಸೂರ್ಯ ಮತ್ತು ಚಂದ್ರ ಕಿರಣ ಸ್ಟಾಪ್ ಮಾಡಿದ್ರೆ ನಾವು ಕತ್ತಲಲ್ಲಿ ಇರ್ಬೇಕು, ನಮ್ಗೆ ಏನು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಅದಕ್ಕೋಸ್ಕರ ಆದ್ರೂ ಕೂಡ ನಾವು ತುಂಬಾ ಅಹಂಕಾರದಲ್ಲಿ ಇರ್ತೇವೆ. ಅಂತಂದ್ರೆ ಎಸ್ ನನಗೆ ದೇವರು ತೋರಿಸು. ಈಗ ನಂದು 2ನೇ ಬ್ಯಾಚ್, ಇದು 6ನೇ ಬ್ಯಾಚ್. 2ನೇ ಬ್ಯಾಚ್ ಅಲ್ಲಿ ಒಂದು ಮಾತಾಜಿ ಹತ್ರ ನಾನು ಹೇಳಿದ್ದೆ, ನೀವು ಹರೇ ಕೃಷ್ಣ ಜಪವನ್ನು ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ಭಜನೆ ಮಾಡಿ ಮನೆಯಲ್ಲಿ ಸೇರಿ 1 ಗಂಟೆ ಓದಿ ಅಂತ ಹೇಳಿದೆ. ಮತ್ತೆ ನಿಮಗೆ ಕೃಷ್ಣನ ಕಾಣ್ಬೋದು. ಒಂದು 3 ದಿವಸ ಆದ ಕೂಡಲೇ 4ನೇ ದಿವಸ ಹೇಳಿದ್ರು, ನನಗೆ ಎಲ್ಲಿ ನನಗೆ ಕಾಣಲಿಲ್ಲ ಕೃಷ್ಣ. ಕೃಷ್ಣ ಅಷ್ಟು ಚೀಪ್ ಅಲ್ಲ, ಅದು ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ 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 ಹೇಗೆಂದ್ರೆ ಆಚಾರ್ಯ ಹೇಳ್ತಾರೆ, ನಾವೀಗ ಕೃಷ್ಣನನ್ನು ನೋಡ್ಲಿಕ್ಕೆ ಬಯಸಬಾರ್ದಂದ್ರೆ ನಾವು ಅಂತ ಕೆಲಸ ಮಾಡಬೇಕು. ಯಾವ ಕೆಲಸ? ಆ ಕೆಲಸದಲ್ಲಿ ಕೃಷ್ಣ ನಮ್ಮನ್ನು ಸ್ವತಃ ನೋಡುವ ಹಾಗೆ. ಹಾಗಾಗಿ ಇದು ನಾವು ಆದ್ರೆ ಜನರೆಲ್ಲರೂ ಎಸ್ ಎಲ್ಲಿದ್ದಾರೆ ದೇವರು, ತೋರಿಸಿ ನನಗೆ ದೇವರು, ಈ ರೀತಿ. ನಮ್ಗೆ ಒಂದು ಆ ಸೂರ್ಯನ ಕಿರಣ ಎಲ್ಲ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ನಮ್ಗೆ ಅಹಂಕಾರ ದೇವರನ್ನು ನೋಡಿ ತೋರಿಸುವಂತ. ಅದಕ್ಕೆ ನಾವು ಅಧಮ ಪುರುಷರಂತ ಆಚಾರ್ಯರು ಹೇಳ್ತಾರೆ. ಎಸ್. ಶ್ರೀ ಭಗವಾನ್ ವಾಚ ಊರ್ಧ್ವಮೂಲಂ ಅದಾಶಾಕಂ ಅಶ್ವತಂ ಪ್ರಾಹುರ್ ಅವ್ಯಯಂ ಛಂದಾಂಸಿ ಯಸ್ಯ ಬಾಣಾನಿ ಯಸ್ತಂ ವೇದ ಸ ವೇದವಿತ್. ದೇವೋತ್ತಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಳೆಗಳು ವೇದಾಂತ ಮಂತ್ರಗಳು, ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದಾನು. ನೋಡಿ, ಈಗ ಹೇಗಂದ್ರೆ ನಿಮ್ಗೆ ಒಂದು ಎಲ್ಲರಿಗೂ ಗೊತ್ತಿರ್ಬೋದು, ನೀವು ಸಪೋಸ್ ಈ ನದಿ ತೀರಕ್ಕೆ ಅದರ ಹತ್ತಿರ ಹೋದ್ರೆ ಅಲ್ಲಿ ಎಂತ ಆಗ್ತದೆ, ಅಲ್ಲಿ ಮರ ಇದ್ರೆ ನೀವು ಆ ಮರದ್ದು ಛಾಯೆಯನ್ನು ಕಾಣ್ಬೋದು. ಛಾಯೆ ಹೇಗೆ ಕಾಣ್ತದೆ? ಉಲ್ಟಾ ಕಾಣ್ತದೆ. ಅಂದ್ರೆ ಬೇರು ಮೇಲೆ ಮರ ಕೆಳಗೆ, ಆ ರೀತಿ ನಿಮಗೆ ಕಾಣ್ತದೆ. ಇದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರ್ಬೋದು. ಈ ಶ್ಲೋಕ ಎಂತ ಹೇಳ್ತಾ ಉಂಟ ಅಂದ್ರೆ, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಆಧಾರದ ಎಳೆಗಳು ವೇದ ಮಂತ್ರಗಳು ಮತ್ತು ಹೇಳ್ತಾರೆ, ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಈ ಭೌತಿಕ ಲೋಕದಲ್ಲಿ ಇರುವಂತದ್ದು ಇದು ಆಧ್ಯಾತ್ಮಿಕ ಲೋಕದ್ದು ಜಸ್ಟ್ ರಿಫ್ಲೆಕ್ಷನ್. ನಿಜವಾದ ಮರ ಆಧ್ಯಾತ್ಮಿಕ ಲೋಕದಲ್ಲಿ ಉಂಟು, ಗೋಲೋಕದಲ್ಲಿ. ಅದು ಬೇರು ಕೆಳಗೆ. ಆದ್ರೆ ಇಲ್ಲಿ ಇರುವಂತದ್ದು ಹೇಗೆ ನಾವು ನದಿ ತೀರದಲ್ಲಿ ನಮಗೆ ಕಾಣ್ತದೆ ಮರ, ಅದೇ ಇದು ನಿಜವಾದದ್ದಲ್ಲ. ಕೃಷ್ಣ ಹೇಳಿದ್ದಾನೆ, ದುಃಖಾಲಯ ಅಶಾಶ್ವತಂ. ಈ ಭೌತಿಕ ಲೋಕ ದುಃಖಾಲಯ, ಮತ್ತೆ ಇದು ಟೆಂಪರರಿ. ಸುಖಾಲಯ ಮತ್ತೆ ಶಾಶ್ವತವಾದದ್ದು ಗೋಲೋಕದಲ್ಲಿ ಉಂಟು. ನೋಡಿ, ಇಲ್ಲಿ ನೋಡಿ, ನಮ್ದು ಬೇರೆ ಬೇರೆ ರೀತಿಯ ಇಂದ್ರಿಯ ಸುಖ ಮತ್ತೆ ಆರ್ಥಿಕ ಅಭಿವೃದ್ಧಿ ಮತ್ತೆ ನಮ್ಮ ಬೇರೆ ಬೇರೆ ರೀತಿಯಾದ ಇದೆಲ್ಲ ಇದರ ಕುಡಿಗಳು. ಹಾಗಾಗಿ ನಿಜವಾದ ನಮ್ಗೆ ಮರ ತಿಳಿಬೇಕಿದ್ರೆ ನಾವು ಗೋಲೋಕಕ್ಕೆ ಹೋಗ್ಬೇಕು. ಆ ಗೋಲೋಕಕ್ಕೆ ಹೇಗೆ ಹೋಗುದು? ಅದಕ್ಕೆ ಪ್ರೊಸೆಸ್ ಉಂಟು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಬೇಕು, ಮತ್ತೆ ಕೀರ್ತನೆ ಮಾಡ್ಬೇಕು, ಮತ್ತೆ ಸ್ವಲ್ಪ ಓದ್ಬೇಕು. ಈ ರೀತಿ ನಾವು ಮಾಡಿದಲ್ಲಿ ಎಂತ ಆಗ್ತದೆ? ಮತ್ತೆ ಸೇವೆ ಮಾಡ್ಬೇಕು ಕೃಷ್ಣನಿಗೆ. ಹೇಗಂದ್ರೆ ಸಾಧನ, ಸಂಘ, ಸೇವಾ, ಈ 3 ಕೂಡ ಲೈನ್ ಅಲ್ಲಿ ಇರ್ಬೇಕು. ಖಾಲಿ ಎಂತ ಹೇಳುದು, ಈಗ ಕೆಲವರೆಲ್ಲ ಆಚಾರ್ಯ ಹೇಳ್ತಾರೆ ಹೇಗಂದ್ರೆ, ತುಂಬಾ ಸಂಸ್ಥೆಗಳುಂಟು, ಅವರೆಲ್ಲ ಉಚ್ಚಾರ ಎಲ್ಲ ಭಗವದ್ಗೀತೆ ಶ್ಲೋಕ ಎಲ್ಲ ಒಳ್ಳೆ ಉಚ್ಚಾರ, ಸಂಸ್ಕೃತ ಪಂಡಿತರು. ಆದ್ರೆ ಜ್ಞಾನ ಉಂಟು, ಆದ್ರೆ ಭಕ್ತಿ ಇಲ್ಲ.
ಸೇವಾ ಭಾವ ಇಲ್ಲ. ಹಾಗಾಗಿ ಅದು ಏನು ಪ್ರಯೋಜನ ಅಂತ ಆಚಾರ್ಯ ಹೇಳ್ತಾರೆ. ಅದು ಹೇಗಂದ್ರೆ ಖಾಲಿ ಜ್ಞಾನ ಇದ್ರೆ ಅದು ಅಹಂಕಾರ ಆಗ್ತದೆ. ಜ್ಞಾನದಿಂದ ಭಕ್ತಿ ಬರಬೇಕು. ಅದಕ್ಕೆ ಹೇಳುದು ಆಚಾರ್ಯರು, ಸಾಧನ ಸಂಘ ಸೇವಾ ಈ ಮೂರು ಒಂದೇ ಲೈನಲ್ಲಿ ಇರ್ಬೇಕು. ಸಾಧನ ಅಂದ್ರೆ ಈಗ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಓದುವುದು, ಇದೆಲ್ಲ ಸಾಧನೆ. ಸಂಘ ಅಂದ್ರೆ ಭಕ್ತರ ಸಂಘ, ಸಾಧು ಸಂಘ. ಮತ್ತೆ ಸೇವೆ ಮಾಡಬೇಕು. ಕೃಷ್ಣನಿಗೆ ಇಷ್ಟವಾದದ್ದು ಸೇವೆ. ಹಾಗಾಗಿ ಈ ಮೂರು ಒಂದೇ ಲೈನಲ್ಲಿ ನಾವು ಇದ್ರೆ ಆಗ ನಮ್ಗೆ ಸಾಕ್ಷಾತ್ಕಾರ ಆಗ್ತದೆ. ಹೀಗೇಗಂದ್ರೆ ನೋಡಿ, ನಾರದ ಮುನಿ ಹೇಳ್ತಾರೆ, ಒಬ್ಬ ಒಳ್ಳೆ ಕಂಠ, ಒಂದು ಕೋಗಿಲೆ ತರ ಕಂಠ, ಒಳ್ಳೆ ಅಂದ್ರೆ ಒಳ್ಳೆ ಹೇಳ್ತಾನೆ, ಆದ್ರೆ ಭಕ್ತನಲ್ಲ. ಇನ್ನೊಬ್ಬ ಕಂಠ ಏನು ಪ್ರಯೋಜನ ಇಲ್ಲ, ಒಂದು ಏನು ಪ್ರಯೋಜನ, ಆದ್ರೆ ಅವ ಭಕ್ತ. ನಾರದ ಮುನಿ ಹೇಳ್ತಾರೆ, ಆ ಕಂಠ ಒಳ್ಳೆದ್ದವ ಆ ಭಜನೆ ಹೇಳಿದ್ರೆ ಅದು ಹೇಗಂದ್ರೆ ವಿಷ ಅಂತ ಅದು. ಆದ್ರೆ ಈ ಭಕ್ತ ಏನು ಕಂಠ ಇಲ್ಲ ಅವ ಹೇಳಿದ್ರೆ ಅದು ಅಮೃತ. ಯಾಕಂದ್ರೆ ಅವನ ಹತ್ರ ಅಲ್ಲಿ ಒಳಗೆ ಕೃಷ್ಣ ಭಕ್ತಿ ಇಲ್ಲದಿದ್ರೆ ಅದು ಜನರಿಗೆ ವಿಷದ ರೀತಿ ಸ್ಪ್ರೆಡ್ ಆಗ್ತದೆ. ಅದೇ ಅವನ ಹತ್ರ ಭಕ್ತಿ ಇದ್ರೆ ಅದು ಅಮೃತ ತರ ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಆಚಾರ್ಯ ನಾರದ ಮುನಿ ಹೇಳ್ತಾರೆ, ಮೇನ್ ಬೇಕಾದದ್ದು ಭಕ್ತಿ. ಈ ಜ್ಞಾನ ಅಲ್ಲ, ಕರ್ಮ ಅಲ್ಲ, ಇದು ಯಾವುದಲ್ಲ, ಮೇನ್ ಬೇಕಾದ. ಆದ್ರೆ ಕರ್ಮ ಜ್ಞಾನ ಎಲ್ಲವೂ ಭಕ್ತಿ ಹತ್ರ ಬಂದ್ರೆ ಆಗ ಅದಕ್ಕೆ ಸಾರ್ಥಕತೆ ಸಿಗ್ತದೆ. ಕರ್ಮದಿಂದ ಯೋಗ, ಕರ್ಮಯೋಗ ಅಂದ್ರೆ ಕರ್ಮದಿಂದ ಕೃಷ್ಣನ ಕನೆಕ್ಟ್ ಮಾಡುವಂಥದ್ದು. ಖಾಲಿ ಕರ್ಮ ಪ್ರಯೋಜನ ಇಲ್ಲ. ಜ್ಞಾನದಿಂದ ಜ್ಞಾನ ಯೋಗ, ಜ್ಞಾನದಿಂದ ಕೃಷ್ಣನ ಕನೆಕ್ಟ್ ಮಾಡುವುದು. ಖಾಲಿ ಜ್ಞಾನ ಪ್ರಯೋಜನ ಇಲ್ಲ. ಹಾಗಾಗಿ ಇದು ನಮ್ಗೆ ಈ ಮರವು ನಿಜವಾದ ಮರ ಗೋಲೋಕದಲ್ಲಿ ಉಂಟು, ಆ ಕೃಷ್ಣನ ನಿತ್ಯಧಾಮದಲ್ಲಿ ಉಂಟು ಅಂತ ಆಚಾರ್ಯಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ಮೇಲೆ ಕಾಣುವಂಥದ್ದು ಇದು ಗೋಲೋಕ. ಗೋಲೋಕದಲ್ಲಿ ಈ ಕರೆಕ್ಟ್ ಬೇರು ಕೆಳಗಿರುವ ಮರ ಮೇಲೆ ಇರುವಂಥದ್ದು ಉಂಟು. ಇಲ್ಲಿ ಜಸ್ಟ್ ಅದು ಛಾಯೆ. ಹಾಗಾಗಿ ನೋಡಿ, ಎಲ್ಲರೂ ಎಸ್ ನನಗೆ ಅಂದ್ರೆ ಖುಷಿ ಬೇಕಾದ ಹೋಗ್ತಾರೆ, ಕ್ಷಣಿಕ. ಅದಕ್ಕೆ ಭಜೌರೇಮನ ಆ ಪದ್ಯದಲ್ಲಿ ಉಂಟು, ಹೇದನ ಯೌವನ ಪುತ್ರ ಪರಿಜನ ಇತೆಕಿಯಾಚೆ ಪರತೀತಿರೆ ಕಮಲ ದಲ ಜಲ ಜೀವನ ತಲಮಲ ಗೋವಿಂದ ದಾಸಾಭಿಲಾಷ. ಅಂದ್ರೆ ಚಪಲ ಸುಖ ಲಭ ಲಾಭಿ ಅಂದ್ರೆ ಸ್ವಲ್ಪ ಮಾತ್ರ ನಾವು ಖುಷಿಗೆ ಹೋಗುದು, ಮತ್ತೆ ನಮ್ಗೆ ಅಲ್ಲಿ ಖುಷಿಯೇ ಇಲ್ಲ. ಆದ್ರೆ ನಿಜವಾದ ಖುಷಿ ಗೋಲೋಕದಲ್ಲಿ ಉಂಟು, ಅಲ್ಲಿ ನಿಜವಾದ ಖುಷಿ ಉಂಟು. ಈ ಮರದ ಬೇರುಗಳನ್ನು ಕೆಳಮುಖವಾಗಿ ಮೇಲ್ಮುಖವಾಗಿ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣದ್ರಯಗಳು ಅದನ್ನು ಪೋಷಿಸುತ್ತದೆ. ನೋಡಿ, ಐಹಿಕ ಪ್ರಕೃತಿಯ ಗುಣದ್ರಯಗಳು ಅದನ್ನು ಪೋಷಿಸುತ್ತದೆ. ಇಂದ್ರಿಯಗಳು ವಸ್ತುಗಳು ಇದರ ಕುಡಿಗಳು. ನಮ್ಗೆ ಇಂದ್ರಿಯ ಸುಖ, ಅದು ಬೇಕು, ಇದು ಬೇಕು, ತುಂಬಾ ಬರ್ತದೆ. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಆಕ್ಚುಲಿ ಕೆಳಮುಖವಾದ ಬೇರುಗಳು ಉಂಟು, ಆದ್ರೆ ಈಗ ಟೋಟಲ್ ಇದು ಬಂಧಿತವಾಗಿದೆ. ಬಂಧಿತ ಅಂದ್ರೆ ಒಳಗೆ ಕಾಮ ಮದ ಲೋಭ ಮತ್ಸರ್ಯ ಇದೆಲ್ಲ ಅಂಟಿಕೊಂಡಿದೆ. ಇದನ್ನು ನಮ್ಗೆ ಇಂದ್ರಿಯ ಸುಖ ಬೇಕು ಅಂತ ಆಗ್ತಾ ಉಂಟು. ಹಾಗಾಗಿ ನಮ್ಗೆ ಆ ನಿಜವಾದ ಕೆಳಮುಖವಾದ ಬೇರು ನಮ್ಗೆ ಕಾಣುವುದಿಲ್ಲ. ಯಾವಾಗ ನಾವು ಕೃಷ್ಣ ಪ್ರಜ್ಞೆ ತಗೊಳ್ತೇವ ಆಗ ಎಂತಾಗ್ತದೆ, ಒಳಗಿದ್ದ ಕಾಮ ಮದ ಲೋಭ ಮತ್ಸರ್ಯ ಇದೆಲ್ಲ ಆಚಾರ್ಯ ಹೇಳ್ತಾರೆ ಎಷ್ಟೋ ದೂರ ಮೈಲುಗಟ್ಲೆ ಓಡಿ ಹೋಗ್ತಾರಂತೆ, ಮತ್ತೆ ಅದು ಹತ್ತಿರ ಕೂಡ ಬರುವುದಿಲ್ಲ. ಹಾಗಾಗಿ ಕೃಷ್ಣ ಪ್ರಜ್ಞೆ ನಾವು ತಗೊಳ್ಬೇಕು, ಆಗ ನಮ್ಗೆ ನಿಜವಾದ ಮರವನ್ನು ಕಾಣಬಹುದು. ನೋಡಿ, ಈ ರೀತಿ ನಿಮ್ಗೆಲ್ಲರಿಗೂ ಇದು ಅನುಭವ ಇರ್ಬೋದು. ನದಿ ತೀರದಲ್ಲಿ ನೀವು ಹೋದ್ರೆ ಅಲ್ಲಿ ಮರ ಇದ್ರೆ ಆ ನೀರಲ್ಲಿ ನೀವು ನೋಡಿ ಹಾಗೆ ಇದು ಉಲ್ಟಾ ಕಾಣ್ತದೆ. ಇದಕ್ಕೆ ಆಚಾರ್ಯ ಹೇಳ್ತಾರೆ ಹೇಗಂದ್ರೆ, ಒಬ್ಬ ಟೂರಲ್ಲಿ ಬೇರೆ ಜಾಗಕ್ಕೆ ಹೋಗ್ತಾನೆ. ಸಪೋಸ್ ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿಗೆ ಹೋದ ಮೇಲೆ ಎಂತ ಆಗ್ತದೆ, ಆ ಒಂದು ಹೋಟೆಲ್ ಅಲ್ಲಿ ಒಂದು 5 ದಿವಸ ಇರ್ತಾನೆ. ಅವನ ಕೆಲಸದ ಇದರಲ್ಲಿ ಹೋಗಿದ್ದಾನೆ. ಮತ್ತೆ ಅಲ್ಲಿ ಹೋಗಿ ಎಂತ ಮಾಡ್ತಾನೆ, ರೂಮಲ್ಲಿ ಇರ್ಬೇಕು, ಬರ್ಬೇಕು, ಅವನ ಕೆಲಸ ಮಾಡೋದು ಬರ್ಬೇಕು. ಆದ್ರೆ ಎಂತ ಹೇಳುದು, ಅವನ ಹೋಟೆಲ್ ಅಲ್ಲಿ ಪೇಂಟ್ ಹೊಡಿಸ್ತಾನೆ, ಇದು ಪೇಂಟ್ ಸರಿ ಇಲ್ಲ. ಮತ್ತೆ ವಾಷಿಂಗ್ ಮಿಷಿನ್ ತರ್ತಾನೆ, ಮತ್ತೆ ಫ್ರಿಡ್ಜ್ ತರ್ತಾನೆ, ಮತ್ತೆ ಕಬರ್ಡ್ ತರ್ತಾನೆ. ಆಗ ನಾವು ಎಂತ ಹೇಳ್ತೇವೆ, ಇವನಿಗೆ ಹುಚ್ಚ ಅಂತ. ಅದೇ ರೀತಿ ನಾವು ಕೂಡ ಈ ಭೌತಿಕ ಲೋಕದಲ್ಲಿ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ನಮ್ಮ ಹುಚ್ಚು.
ಇದು ಖಾಲಿ ಕೇವಲ ದುಃಖಾಲಯಂ, ಇದು ಟೆಂಪರರಿ, ಅಶಾಶ್ವತಂ. ಇಲ್ಲಿ ನಾವು ಇದನ್ನು ಚಂದ ಮಾಡಿ ಪೇಂಟ್ ಹೊಡೆದು ಈ ರೀತಿ ಎಲ್ಲ ಮಾಡ್ತಾ ಇದ್ದೇವೆ. ಹೇಗವ ಮನುಷ್ಯ ಒಂದು ಬೇರೆ ಜಾಗಕ್ಕೆ ಹೋಗಿ, ಅವನು ಪರ್ಮನೆಂಟ್ ಜಾಗ ಅಲ್ಲ, ಅಲ್ಲಿ ಅವ ಹೋಟೆಲ್ ಅಲ್ಲಿ ಇದ್ದು, ಹೋಟೆಲ್ ಅಲ್ಲಿ ಅವ ಎಂತ ಕೆಲಸ 5 ದಿವಸ ಇದ್ದು ಬರುವುದು. ಆದ್ರೆ ಹೋಟೆಲ್ಗೆ ಪೇಂಟ್ ಹೊಡೆಯುವುದು, ವಾಷಿಂಗ್ ಮಿಷಿನ್ ತರುವುದು, ಫ್ರಿಡ್ಜ್ ತರುವುದು, ಕಬರ್ಡ್ ತರುವುದು, ಇದೆಲ್ಲ ಅದಕ್ಕೆ ನಾವು ಎಂತ ಹೇಳ್ತೇವೆ, ಅವನು ಹುಚ್ಚ ಅಂತ. ಹಾಗೆ ಆಚಾರ್ಯ ಹೇಳ್ತಾರೆ, ನಾವು ಕೂಡ ಈ ಭೌತಿಕ ಲೋಕದಲ್ಲಿ ನಮ್ಮ ಕೆಲಸ ಎಂತ, ನಮ್ಮ ರೋಗಗ್ರಸ್ತ ಈ ಇಂದ್ರಿಯ ಸುಖದಿಂದ ನಾವು ಬಿಡುಗಡೆ ಆಗ್ಬೇಕು. ಇದು ನಮ್ಮ ಕೆಲಸ. ಇದನ್ನು ಬಿಟ್ಟು ನಾವು ಇಂದ್ರಿಯ ಸುಖದಲ್ಲಿ ಮತ್ತೆ ಮತ್ತೆ ತೊಡಗಿದ್ರೆ ಆಗ ಶಾಸ್ತ್ರ ಹೇಳ್ತದೆ ನಾವು ಅಂದ್ರೆ ನಾವು ನಿಜವಾದ ಬುದ್ಧಿವಂತರಲ್ಲ, ನಾವು ಬುದ್ಧಿಹೀನರು. ಬುದ್ಧಿವಂತರು ಇಲ್ಲಿ ರೋಗಗ್ರಸ್ತವನ್ನು ಆ ರೋಗದಿಂದ ಬಿಡುಗಡೆ ಆಗಿ ವಾಪಸ್ ಕೃಷ್ಣನ ಗೋಲೋಕಧಾಮಕ್ಕೆ ಹೋಗ್ಬೇಕು. ನೋಡಿ, ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ನಿಜವಾದ ರೂಪ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುದಿಲ್ಲ. ಯಾಕಂದ್ರೆ ದುಃಖಾಲಯ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಹೇಗೆಂದ್ರೆ ಎಷ್ಟೇ ಜ್ಞಾನ ಇರಲಿ ನಮಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಕೇವಲ ಆ ಭಕ್ತಿಯಿಂದ ಮಾತ್ರ ನಮಗೆ ಆಗ್ತದೆ. ಭಕ್ತಿಯಲ್ಲೂ ಕೂಡ ಸೇವಾಭಾವ, ಸೇವಾ ಮನೋಭಾವ ಇರಬೇಕು. ಆ ಸೇವೆ ಮಾಡುವ. ಯಾಕೆಂದ್ರೆ ಈ ಭೌತಿಕ ಲೋಕದಲ್ಲಿ ನೋಡಿ, ಭೌತಿಕ ಲೋಕದಲ್ಲಿ ಎಲ್ಲರಿಗೂ ನಾನು ಬಾಸ್, ನಾನು ಮಾಸ್ಟರ್, ಈಗ ಕೆಲಸದಲ್ಲಿ ನಾನೀಗ GM, ನಾನೀಗ ಮ್ಯಾನೇಜರ್, ಎಲ್ಲರಿಗೂ ಬಾಸ್ ಆಗ್ಬೇಕು. ಈಗ ಯಾರಾದ್ರೂ ಮನೆಗೆ ಕೆಲಸದವಳು ಬಂದ್ಲೆ, ಕೆಲಸ ಮಾಡುವವಳು, ಯಾವುದು ಸೇವಕರು, ಅವರನ್ನು ನಾವು ತುಂಬಾ ಕೀಳು ಇದರಲ್ಲಿ ನೋಡ್ತೇವೆ. ಭೌತಿಕ ಇದರಲ್ಲಿ ಹಾಗೆ. ಆದರೆ ಗೋಲೋಕದಲ್ಲಿ ಹಾಗೆ ಅಲ್ಲ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಗೋಪಿ ಪದ ಕಮಲಯೋರ್ ದಾಸ ದಾಸಾನು 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 ದಾಸ. ಹೇಗೆಂದ್ರೆ ಸೇವಕನ 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 ಸೇವಕ. ಹಾಗಾಗಿ ಆ ಸೇವಾ ಭಾವ ಇಲ್ಲದ್ರೆ ನಿಮ್ಗೆ ಎಷ್ಟೇ ಜ್ಞಾನ ಗೊತ್ತಿರಲಿ, ಎಷ್ಟೇ ನಿಮ್ಗೆ ಶ್ಲೋಕ ಕಂಠಸ್ಥ ಇರಲಿ, ನಿಮ್ದು ಉಚ್ಚಾರ ಒಳ್ಳೆ ಇರಲಿ, ನೀವು ಒಳ್ಳೆ ರೀತಿ ಇದು ಸಂಸ್ಕೃತ ಇರಲಿ, ಆದ್ರೆ ಏನು ಪ್ರಯೋಜನ ಇಲ್ಲ. ಸೇವಾ ಭಾವ ಇರಬೇಕು. ಸೇವಾ ಭಾವ ಎಂತ ಆಗ್ತದೆ, ಅಲ್ಲಿ ಗೇಟಲ್ಲಿ ಗೋಲೋಕದಲ್ಲಿ ಕೃಷ್ಣನ ದೂತರು ಇರ್ತಾರೆ. ನಮಗೆ ಸೇವಾ ಭಾವ ಇಲ್ಲದೆ ನಾವು ಜ್ಞಾನ ಇದ್ರೆ ಅಲ್ಲಿ ಹೋಗ್ಲಿಕ್ಕೆಲ್ಲ, ನಮ್ಮನ್ನು ಓಡಿಸ್ತಾರೆ. ಹಾಗಾಗಿ ಸೇವೆ ಭಾವದಿಂದ ನಮ್ಗೆ ಆ ನಿಜವಾದ ಮರ ನೋಡ್ಬೋದು. ಸೇವೆ ಭಾವ ಇಲ್ಲದಿದ್ರೆ ನಮ್ಗೆ ಆ ನಿಜವಾದ ಮರ ನೋಡ್ಲಿಕ್ಕೆ ಆಗುದಿಲ್ಲ. ಎಷ್ಟೇ ನಮಗೆ ತಿಳಿದಿರ್ಲಿ, ಇದನ್ನು ನಾವು ತಿಳಿಬೇಕು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಸೇವಾ ಸೇವಾ ಸೇವಾ. ಎಸ್. ನ ತದ್ಭಾಷಯತೆ ಸೂರ್ಯೋ ನ ಶ್ರಾಂಕ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ನನ್ನ ಈ ಪರಮ ಧಾಮವನ್ನು ಸೂರ್ಯ ಚಂದ್ರರಾಗ್ಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ನೋಡಿ, ನಮ್ಮ ಆಚಾರ್ಯರು, ಯಾಕಂದ್ರೆ ಅವ್ರು ಇಮಿಡಿಯೇಟ್ ಗೋಲೋಕದಿಂದ ಬಂದವರು. ನಾವು ಹಾಗೆ ಅಲ್ಲ. ನಾವು ಎಷ್ಟೋ ಕೋಟಿ ಲೈಫ್ ಈ ಭೌತಿಕ ಲೋಕದಲ್ಲಿ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು. ಆಚಾರ್ಯ ಹೇಳ್ತಾರೆ, ಒಬ್ಬ ಕೇಳಿದ ಆಚಾರ್ಯ ಹೇಳ್ತಾರೆ ಪ್ರಭುಪಾದ ಹತ್ರ, ಪ್ರಭುಪಾದ್, ನಾನೀಗ ತುಂಬಾ ವರ್ಷ ಆಯ್ತು, 10 ವರ್ಷ ಆಯ್ತು ಈ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದೇನೆ, ಆದ್ರೂ ಕೂಡ ಎಲ್ಲ ಬೇಡದೆಲ್ಲ ಒಳಗೆ ಉಂಟು, ಅದು ಯಾಕೆ ಫುಲ್ ಕ್ಲೀನ್ ಆಗ್ಲಿಲ್ಲ? ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನೀನು ಕೋಟಿ ಲೈಫ್ ತೆಗೆದಿದ್ಯಾ, ಹುಟ್ಟು ಸಾವು ಹುಟ್ಟು ಸಾವು. ಲಾಸ್ಟ್ ಇದು ಒಂದು 6-7 ಲೈಫಲ್ಲಿ ನೀನು ಕೃಷ್ಣ ಪ್ರಜ್ಞೆಗೆ ಬಂದಿದ್ಯಾ. ಹಾಗಾಗಿ ಆ ಕೋಟಿ ಲೈಫಲ್ಲಿ ನೀನು ಎಲ್ಲ ಬೇಡದ್ ಮಾಡಿದ್ಯಾ. ಕಾಮ ಮದ ಲೋಭ ಮತ್ಸ ಇದೆಲ್ಲ ಅಂಟಿಕೊಂಡಿದೆ, ಅದೆಲ್ಲ ಹೋಗ್ತದೆ. ಆದ್ರೆ ನಿಂಗೆ ಪೇಷನ್ಸ್ ಇರ್ಬೇಕು, ಟೈಮ್ ಬರುವಾಗ ಹೋಗ್ತದೆ. ಅದೇ ರೀತಿ ಎಂತ ಅಂದ್ರೆ, ನಮ್ಮ ಆಚಾರ್ಯರು ಇಮಿಡಿಯೇಟ್ ಆಗಿ ಅವರೇನು ತಪ್ಪು ಮಾಡ್ಲಿಲ್ಲ ನಮ್ಮ ತರ. ನಾವಲ್ಲಿ ನಾನು ಭಕ್ತರಂತ ಹೇಳಿದ್ರು, ಅದಕ್ಕೆ ನಮ್ಮ ಕೃಷ್ಣ ಕಳಿಸಿದ್ರು ನಮ್ಮನ್ನು. ಆದ್ರೆ ಶುದ್ಧ ಭಕ್ತರು ಹಾಗೆ ಅಲ್ಲ. ಶುದ್ಧ ಭಕ್ತರನ್ನು ಕೃಷ್ಣ ಸ್ವತಃ ಕಳಿಸಿದ್ದು. ಅವರೆಲ್ಲ ಮುಕ್ತ ಜೀವಿಗಳು, ಮುಕ್ತಾತ್ಮರು, ನಾವು ಬದ್ಧಾತ್ಮರು. ಮುಕ್ತಾತ್ಮರನ್ನು ಕೃಷ್ಣ ಕಳಿಸುದು, ನೀನು ಹೋಗಿ ಆ ಬದ್ಧ ಜೀವಿಗಳನ್ನು ಎಡ್ಕೊಂಡು ಬಾ ಅಂತ. ಹಾಗಾಗಿ ಅವರು ನೋಡಿದ್ದಾರೆ ಅಲ್ಲ, ಅದನ್ನು ಇಮಿಡಿಯೇಟ್ ಆಗಿ ನೋಡಿದ್ದಾರೆ, ಮತ್ತೆ ಅವರಿಗೆ ಕಾನ್ಸ್ಟೆಂಟ್ ಆಗಿ ಅದರ ಸ್ಮರಣೆ ಉಂಟು. ಹಾಗಾಗಿ ನಮ್ಮ ಆಚಾರ್ಯ ಪ್ರಭುಪಾದ ಹೇಳ್ತಾರೆ, ಗೋಲೋಕದಲ್ಲಿ ಎಷ್ಟು ಬ್ರೈಟ್ ಅಂದ್ರೆ ನೋಡಿ, ಇಲ್ಲಿ ಈ ಶ್ಲೋಕ ಅದನ್ನೇ ಹೇಳ್ಕೊಂಡು, ನ ತದ್ಭಾಷೆತೆ ಸೂರ್ಯೋ ನ ಶ್ರಾಂಕ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಮ್ಮ. ಅಂದ್ರೆ ನನ್ನ ಈ ಪರಮಾಧಾಮವನ್ನು ಸೂರ್ಯ ಚಂದ್ರರಾಗಲಿ
ಅಗ್ನಿ ವಿದ್ಯುತ್ ಶಕ್ತಿಗಳಾಗ್ಲಿ ಬೆಳಗುವುದಿಲ್ಲ. ಅದು ಕೃಷ್ಣನ ಸ್ವತಃ ಎಫಲ್ಜೆನ್ಸ್. ಈಗ ನೋಡಿ, ಇವರೆಲ್ಲ ಈ ಮಾಯವಾದಿಗಳು, ನಿರಾಕಾರವಾದಿಗಳೆಲ್ಲ ಬ್ರಹ್ಮಜ್ಯೋತಿ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಬ್ರಹ್ಮಜ್ಯೋತಿ ಬೇರೆ ಏನಲ್ಲ, ಕೃಷ್ಣನ ಕಿರಣಗಳು. ಹೇಗೆ ಸೂರ್ಯನ ಕಿರಣ ಉಂಟು ಹಾಗೆ ಅದು ಅಷ್ಟು ಬ್ರೈಟ್ ಅಂತೆ. ನೀವು ಎಣಿಸಿ, ಕೃಷ್ಣನ ಕಿರಣ ಅಷ್ಟು ಬ್ರೈಟ್ ಇರ್ಬೇಕು, ಕೃಷ್ಣ ಎಷ್ಟು ಎಫಲ್ಜೆನ್ಸ್ ಇರಬಾರ್ದು. ಇಲ್ಲಿ ನಿಮ್ಗೆ ಕಾಣ್ತಾ ಉಂಟು ಅಷ್ಟು ಬ್ರೈಟ್. ಆಚಾರ್ಯ ಹೇಳ್ತಾರೆ ಬ್ರೈಟ್ ಅಂದ್ರೆ ಕೃಷ್ಣ. ಈಗ ನೋಡಿ, ಇಲ್ಲಿ ನಮ್ದು ಅಂಧಕಾರ, ಆದ್ರೆ ಕೃಷ್ಣ ಲೋಕ ಪೂರ್ತಿ ಬ್ರೈಟ್. ಅದನ್ನು ತಲುಪಿದವರು ಈ ಐಕ್ಯ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಹೇಗೆಂದ್ರೆ, ಈಗ ಒಬ್ಬ ನಮ್ದು ಈಗ ಅರಬ್ ಕಂಟ್ರೀಸ್ ತೆಗೆಯುವ. ಅರಬ್ ಕಂಟ್ರೀಸ್ ಅಲ್ಲಿ ಎಂತ ಹೇಳುದು, ಅವ ರಾಜ ಎಂತ ಅಂದ್ರೆ ಅವ ಅಷ್ಟೊಂದು ರಾಯಲ್ ಫ್ಯಾಮಿಲಿ ಇರ್ತಾನೆ. ಅವನಿಗೀಗ ಆ ರಾಜನಿಗೆ ಇಮಿಡಿಯೇಟ್ ಆಗಿ ನೀನು ಬಂದು ಇಲ್ಲಿ ಇಂಡಿಯಾದಲ್ಲಿ ಒಂದು ಸಣ್ಣ ಒಂದು ಅಟ್ಟಲ್ಲಿ ಇಡುವ, ಸಣ್ಣ ಒಂದು ಎಂತ ಹೇಳುದು ಗುಡಿಸಲು, ಇದರಲ್ಲೇ ಇರ್ಲಿಕ್ಕೆ ಹೇಳಿದ್ರೆ ಅವ ಇರುವುದಿಲ್ಲ. ಯಾಕೆಂದ್ರೆ ಅವ ಅಷ್ಟು ಲಕ್ಸುರಿ ಲೈಫ್ ಅಲ್ಲಿ ಜೀವನ ಮಾಡಿದ್ದಾನೆ ಅರಬ್ ಕಂಟ್ರಿಯಲ್ಲಿ. ಅದೇ ರೀತಿ ಯಾರು ಈ ಗೋಲೋಕವನ್ನು ಕಂಡಿದ್ದಾರೆ ಮತ್ತು ಅದರ ಸ್ಮರಣೆ ಉಂಟು, ಅವರಿಗೆ ಈ ಲೋಕ ಅಂದ್ರೆ ಕೊಳಕು, ಗಾರ್ಬೇಜ್ ಇದ್ದಾಗೆ. ಅದನ್ನು ತಲುಪಿದವರು ಈ ಐಕ್ಯ ಜಗತ್ತು ಮತ್ತೆ ಬರುವುದೇ ಇಲ್ಲ. ಅವರಿಗೆ ಈಗ ಇದು ಬೇಡ, ಭೌತಿಕ ಜಗತ್ತು ಬೇಡ. ಆದ್ರೆ ನಾವೆಂತ ಅಂದ್ರೆ, ನಾವು ಇದನ್ನೇ, ಯಾವುದು ಈ ಐಕ್ಯ ಜಗತ್ತು, ಭೌತಿಕ ಜಗತ್ತನ್ನೇ ಒಳ್ಳೆಯದಂತ ಭಾವಿಸ್ತೇವೆ. ನಾವು ಅದನ್ನು ನೋಡ್ಲಿಲ್ಲ. ಹೇಗಂದ್ರೆ, ಇದಕ್ಕೆ ಕೂಪಮಂಡುಕನಾಯ, ಈ ಕಪ್ಪೆ ಅಂತ ಮಾಡ್ತದೆ ಅಂದ್ರೆ, ಸಮುದ್ರದ ಕಪ್ಪೆ ಬರ್ತದೆ, ಬಾವಿಯ ಕಪ್ಪೆ ಹತ್ರ ಬರ್ತದೆ, ಮತ್ತೆ ಬಾವಿ ಕಪ್ಪೆ ಹೇಳುದು ಇದು ಬಾವಿ ಅಂತ ಅಷ್ಟು ಹೀಗೆ ಹಾಗೆ ಹೀಗೆ ಅಂತ ಹೊಗಳುದು. ಆದ್ರೆ ಸಮುದ್ರದ ಕಪ್ಪೆ ಎಂತ ಮಾಡಿದೆ, ಸಮುದ್ರವನ್ನು ನೋಡಿದೆ, ಈ ಬಾವಿ ಕಪ್ಪೆ ನೋಡ್ಲಿಲ್ಲ. ಹಾಗಾಗಿ ನಾವು ಕೂಡ ಹಾಗೆ, ನಾವು ಗೋಲೋಕವನ್ನು ನೋಡ್ಲಿಲ್ಲ. ಎಷ್ಟೋ ಲೈಫ್ ಆಯ್ತು ನಾವು ನೋಡದೆ. ಹಾಗಾಗಿ ನಮ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಇದರ ಇಂಪಾರ್ಟೆನ್ಸ್ ಗೊತ್ತುಂಟು. ಅವರು ಸತತವಾಗಿ ಅದನ್ನು ನೋಡ್ತಾ ಇರ್ತಾರೆ. ಇಲ್ಲಿರುವಾಗ ಕೂಡ ಅವರ ಸ್ಮರಣೆ ಅದೇ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಆಚಾರ್ಯ ಹೇಳ್ತಾರೆ, ಇಲ್ಲಿ ಹೋಗ್ಲಿಕ್ಕೆ ನಾವು ಇಚ್ಛಿಸ್ಬೇಕು. ನೋಡಿ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಇದು ಗೋಲೋಕದಲ್ಲಿ. ಈಗ ಹೇಗಂದ್ರೆ, ಈಗ ನಿಮ್ಗೆ ಒಂದು ಉದಾಹರಣೆ, ಈಗ ಎಲ್ಲರೂ, ಈಗ ಕೊರೋನಾ ಬಂದಿದೆ, ಎಲ್ಲರೂ ಜನರು ಹೆಚ್ಚಾಗಿ ಹೋಗ್ತಾರೆ. ವರ್ಷಕ್ಕೊಮ್ಮೆ ಆದ್ರೂ ಎಲ್ಲಾದ್ರೂ ಔಟಿಂಗ್, ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಹೋಗ್ತಾರೆ. ಹೋಗುವಾಗ ಅವರ ಇಚ್ಛೆ ಹೇಗಿರ್ತದೆ, ಒಳ್ಳೆ ಒಂದು ಪ್ರಶಾಂತವಾದ ಜಾಗಕ್ಕೆ ಹೋಗುವ, ಒಳ್ಳೆ ಸೀನರಿ ಇರುವಂಥದ್ದು, ಒಳ್ಳೆ ಎಂತ ಹೇಳುದು ಗಾಳಿ ಇರುವಂಥದ್ದು, ಒಳ್ಳೆ ಮರಗಳಿರುವಂಥದ್ದು, ಒಳ್ಳೆ ನೀರಿರುವಂಥದ್ದು, ಈ ರೀತಿಯಲ್ಲೇ ಇರ್ತದೆ ಇಚ್ಛೆ. ಇದು ಯಾಕೆ ಇಚ್ಛೆ ಇರ್ತದೆ ಅಂದ್ರೆ, ಗೋಲೋಕದಲ್ಲಿ ಹೀಗೆ ಉಂಟು. ಮತ್ತೆ ಗೋಲೋಕದಲ್ಲಿ ನೋಡಿ, ಇಲ್ಲಿ ನೋಡಿ ನೀವು ಕಾಣ್ತಿದ್ದೀರಿ, ಇದು ಚಿಂತಾಮಣಿ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ, ಚಿಂತಾಮಣಿ ಪ್ರಕಸತ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇಲ್ಲಿ ನಮ್ಮ ಭೌತಿಕ ಲೋಕದಲ್ಲಿ ಕಲ್ಲು ಮಣ್ಣು ಇದೇಗೆ ಕಾಮನ್, ಎಲ್ಲಿ ಬೇಕಾದ್ರೂ ಉಂಟು. ಅದನ್ನೀಗ ಒಬ್ಬ ಮಣ್ಣಂತಂದು ಇದು ಮಣ್ಣು ಯಾರು ಹೇಳುದಿಲ್ಲ, ಕಲ್ಲಂತ ಹೇಳುದಿಲ್ಲ. ಅದೇ ರೀತಿ ಗೋಲೋಕದಲ್ಲಿ ಚಿಂತಾಮಣಿ ಆ ರೀತಿ ಅಂತೆ. ಇದಕ್ಕೆ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ಎಂತ ಆಗ್ತದೆ ಅಂದ್ರೆ, ಚಿಂತಾಮಣಿ, ಒಂದು ಚಿಂತಾಮಣಿ ಇದ್ರೆ ನಿಮ್ದೆಲ್ಲ ಈ ಇಚ್ಛೆ ಈಡೇರ್ತದೆ. ವೃಂದಾವನದಲ್ಲಿ ಒಬ್ಬ ಶಿವನ ಭಕ್ತ ಅಲ್ಲಿ ಶಿವನ ಹತ್ರ ಹೋಗ್ತಾನೆ. ಶಿವನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಚಿಂತಾಮಣಿ ಬೇಕಂತ. ಶಿವ ಹೇಳ್ತಾನೆ, ನೀನು ಹೋಗಿ ಅಲ್ಲಿ ಸನಾತನ ಗೋಸ್ವಾಮಿ ಇದ್ದಾನೆ, ಅವನ ಹತ್ರ ಕೇಳು, ಅವನ ಹತ್ರ ಉಂಟು ಅಂತ ಹೇಳ್ತಾನೆ. ಮತ್ತೆ ಶಿವನ ಭಕ್ತ ಹೋಗ್ತಾನೆ ಅಲ್ಲಿ ಸನಾತನ ಗೋಸ್ವಾಮಿ ಹತ್ರ. ಸನಾತನ ಗೋಸ್ವಾಮಿ ಹತ್ರ ಹೋಗ್ತಾನೆ, ಮತ್ತೆ ಹೇಳ್ತಾನೆ, ಸನಾತನ ಗೋಸ್ವಾಮಿ ನನಗೆ ಚಿಂತಾಮಣಿ ಬೇಕು, ಮತ್ತೆ ಶಿವನನ್ನು ಕಳಿಸಿದ್ದು ನಿನ್ನ ಹತ್ರ ಉಂಟಾ ಅಂತ ಹೇಳಿದೆ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಎಸ್ ಆಗ್ಲಿ, ಅಲ್ಲಿ ನನ್ನ ಮನೆಯ ಹೊರಗೆ ಗಾರ್ಬೇಜ್ ಉಂಟು, ಡಸ್ಟ್ಬಿನ್ ಉಂಟು, ಅಲ್ಲಿ ಆ ಚಿಂತಾಮಣಿ ಉಂಟು ಅಂತ ಹೇಳ್ತಾನೆ. ಮತ್ತೆ ಇವ ಹೋಗ್ತಾನೆ, ಅವನಿಗೆ ಸಿಗ್ತದೆ, ಅವನಿಗೆ ಖುಷಿ ಆಗ್ತದೆ, ಮತ್ತೆ ಹೋಗ್ತಾನೆ. ಹೋಗುವಾಗ ಅರ್ಧ ದಾರಿಯಲ್ಲಿ ಅವನಿಗೆ ಫ್ಲಾಶ್ ಆಗ್ತದೆ. ಶಿವ ಹೇಳಿದಾನೆ, ಈ ಚಿಂತಾಮಣಿ ಒಂದಿದ್ರೆ ನಂದೆಲ್ಲ ಇಚ್ಛೆ ಈಡೇರ್ತದೆ. ಮತ್ತೆ ಯಾಕೆ ಸನಾತನ ಗೋಸ್ವಾಮಿ ಇದನ್ನು ಡಸ್ಟ್ಬಿನ್ನಿಗೆ ಹಾಕಿದ್ದಾರೆ, ಗಾರ್ಬೇಜಿಗೆ ಹಾಕಿದ್ದಾರೆ? ಅರ್ಧದಲ್ಲಿ ಹಿಂದೆ ಬರ್ತಾನೆ, ಮತ್ತೆ ಕೇಳ್ತಾನೆ, ಸನಾತನ ಗೋಸ್ವಾಮಿ, ಶಿವ ಹೇಳಿದಾನೆ ಈ ಒಂದು ಚಿಂತಾಮಣಿಯಿಂದ
ಎಲ್ಲ ಇಚ್ಛೆ ಈಡೇರ್ತದೆ. ಮತ್ತೆ ನೀವು ಯಾಕೆ ಇದನ್ನು ಡಸ್ಟ್ಬಿನ್ಗೆ ಹಾಕಿದ್ದೀರಿ? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನು ಹೋಗಿ ಅದನ್ನು ಯಮುನಾ ನದಿಗೆ ಬಿಸಾಡಿ ಬಾ, ಮತ್ತೆ ನಿನಗೆ ಹೇಳ್ತೇನೆ. ಹಾಗೆ ಅವ ಹೋಗ್ತಾನೆ, ಯಮುನಾ ನದಿಗೆ ಬಿಸಾಡಿ ಬರ್ತಾನೆ, ಮತ್ತೆ ಹೇಳ್ತಾನೆ. ಮತ್ತೆ ಸನಾತನ ಗೋಸ್ವಾಮಿ ಹತ್ರ ಹೇಳ್ತಾನೆ, ಎಸ್ ನಾನು ಬಿಸಾಡಿ ಬಂದೆ. ಸನಾತನ ಗೋಸ್ವಾಮಿ ಹೇಳ್ತಾರೆ, ಇದಕ್ಕಿಂತ ತುಂಬಾ ಬೆಲೆ ಬಾಳುವಂತ ನನ್ನ ಹತ್ರ ವಸ್ತು ಉಂಟು. ಆಗ ಹೇಳ್ತಾನೆ, ಅದು ಎಂತ ಅಂತ. ಅದಕ್ಕೆ ಅವ ಹೇಳ್ತಾನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರದಿಂದ ನಿನ್ಗೆ ಡೈರೆಕ್ಟ್ ಕೃಷ್ಣನಲ್ಲಿ ಗೋಲೋಕ ಕನೆಕ್ಟ್ ಆಗ್ತದೆ. ಹಾಗಾಗಿ ಇದು ಚಿಂತಾಮಣಿಗಿಂತ ತುಂಬಾ ಅಮೂಲ್ಯವಾದದ್ದು. ಅದೇ ರೀತಿ ಗೋಲೋಕದಲ್ಲಿ ಈ ಚಿಂತಾಮಣಿಗಳು ನೆಲದಲ್ಲಿ ಇರ್ತದೆ. ಹೇಗೆ ನಮ್ಮ ಈ ಭೌತಿಕ ಲೋಕದಲ್ಲಿ ಮಣ್ಣು ಮತ್ತೆ ಕಲ್ಲು ಇರ್ತದೆ, ಅದೇ ರೀತಿ ಜನರಿಗೆ ಅದರ ಮೇಲೆ ಆಕರ್ಷಣೆ ಇಲ್ಲ. ಅದು ಒಂದು ವೇಳೆ ಇಲ್ಲಿ ಇದ್ರೆ ಜನರೆಲ್ಲ ಗಲಾಟೆ ಮಾಡ್ತಿದ್ರು, ಒಬ್ಬನೊಬ್ಬ ಸಾಯಿಸ್ತಾ ಇದ್ದ. ಅದಕ್ಕೆ ಕೃಷ್ಣ ಅದನ್ನು ಇಲ್ಲಿ ಕೊಡ್ಲಿಲ್ಲ, ಗೋಲೋಕದಲ್ಲಿ ಕೊಟ್ಟದ್ದು. ಅಲ್ಲಿ ಹೇಗಂದ್ರೆ ಅದು ಕಾಮನ್, ಯಾರಿಗೆ ಅದರ ಮೇಲೆ ಆಸಕ್ತಿ ಇಲ್ಲ. ಯಾಕೆ ಅವರಿಗೆ ಅದರ ಮೇಲೆ ಆಸಕ್ತಿ ಇಲ್ಲ? ಎಲ್ಲರಿಗೆ ಕೃಷ್ಣನ ಮೇಲೆ ಆಸಕ್ತಿ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಆದ್ರೆ ನಮ್ಗೆ ಅಂತ ಅಂದ್ರೆ ಇಂಥ ಚಿಂತಾಮಣಿಗಳು ಬೇಕು. ನಾವು ದೇವರ ಹತ್ರ ಹೋಗಿ ಧನಂ ದೇಯಿ ಪುತ್ರಂ ದೇಯಿ ಆ ದೇಯಿ ಈ ದಿ, ನಮ್ದು ಲಿಸ್ಟ್ ತುಂಬಾ ಇರ್ತದೆ. ಆದ್ರೆ ನಾವು ಅದನ್ನು ಕೇಳಬಾರ್ದು. ನಾವು ನಿಜವಾಗಿ ಆ ಭಕ್ತಿಯಲ್ಲಿ ನಾನು ಹೇಗೆ ಮುಂದೆ ಹೋಗುವುದು, ಇದನ್ನು ನಾವು ಕೇಳ್ಬೇಕಂತ ದೇವರ ಹತ್ರ. ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ನೋಡಿ, ಕೃಷ್ಣ ಕೂಡ ಹೇಳಿದ, ನಾವು ಈ ಬದ್ಧ ಜಗತ್ತು, ಇದು ಸಿದ್ಧ ಜಗತ್ತು ಅಲ್ಲ, ಸಿದ್ಧ ಜಗತ್ತು ಗೋಲೋಕ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ನಾವು ಕೃಷ್ಣನ ಅಂಶ, ಭಾಗಗಳು. ಅದಕ್ಕೆ ಅವ ಹೇಳುದು ಪ್ರೀತಿಯಲ್ಲಿ. ನೋಡಿ, ಈಗ ತಂದೆ ತಾಯಿಗಳಿಗೆ ಮಕ್ಕಳ ತುಂಬಾ ಪ್ರೀತಿ ಇರ್ತದೆ. ಯಾಕೆ ಅಂದ್ರೆ ಆ ತಂದೆ ತಾಯಿಯ ಅಂಶ ಮಗು. ಅದೇ ರೀತಿ ನಮ್ಮ ಪರಮ ಪಿತ ಕೃಷ್ಣ, ನಾವು ಕೃಷ್ಣನ ಅಂಶ. ಹಾಗಾಗಿ ಅವ ಪ್ರೀತಿಯಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಆದ್ರೆ ನಮ್ಗೆ ಅವನ ಪ್ರೀತಿ ಬೇಡ. ನಮ್ಗೆ ಎಂತ ಹೇಳುದು, ಮಾಯೆಯ ಪ್ರೀತಿ ಬೇಕು. ನಮ್ಗೆ ಕೃಷ್ಣನ ಪ್ರೀತಿ ಬೇಡ. ಬದ್ಧ ಜೀವನದಿಂದಾಗಿ ನೋಡಿ, ಸಣ್ಣ ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನೇ ಬಹುವಾಗಿ ಕಷ್ಟಪಡುತ್ತಾರೆ. ಈ ಬದ್ಧ ಜೀವನದಿಂದಾಗಿ ನಾವು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಿದ್ದೇವೆ. ಶರೀರಂ ಯದ್ ಆವಾಪನೋತಿ ಯಚ್ಚಾಪಿ ಉತ್ಕ್ರಮತೀಶ್ವರ ಗೃಹೀತ್ವೈಚ್ಛಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲನೇ ದೇಹವನ್ನು ಬಿಡುತ್ತಾನೆ. ಹೇಗೆಂದ್ರೆ, ನಾವು ಸಾಯುವಾಗ ನಮ್ಮ ಮನಸ್ಸು ಆತ್ಮವನ್ನು ಕೊಂಡು ಹೋಗುದಂತೆ. ನಮ್ಮ ಮನಸ್ಸಲ್ಲಿ ಇಂದ್ರಿಯ ಸುಖ ಇದ್ರೆ ನಮ್ಗೆ ಅಂಥದ್ದೇ ದೇಹ ಸಿಗ್ತದೆ. ಮನಸ್ಸಲ್ಲಿ ನಮ್ಗೆ ಕೃಷ್ಣ ಪ್ರಜ್ಞೆ ಇದ್ರೆ ನಾವು ನೆಕ್ಸ್ಟ್ಗೆ ಗೋಲೋಕಕ್ಕೆ ಹೋಗ್ತೇವೆ. ಹಾಗಾಗಿ ಈ ಮನಸ್ಸು ಮೈನ್. ಹಾಗಾಗಿ ಮನಸ್ಸನ್ನು ನಿಗ್ರಹಿಸಿದ ಕಂಟ್ರೋಲ್ ಅಲ್ಲಿ ಹೇಗೆ ಇಡುವುದು? ಕೃಷ್ಣ ಪ್ರಜ್ಞೆಯ ಮೂಲಕ. ಯಾವಾಗ ನಾವು ಕೃಷ್ಣ ಪ್ರಜ್ಞೆ ತಗೊಳ್ತೇವೆ, ಆಗ ಮನಸ್ಸು ತನ್ನಿಂದಾನೆ ಅದರ ಕಂಟ್ರೋಲ್ಗೆ ಬರ್ತದೆ. ನೋಡಿ, ಈ ರೀತಿ ಗಾಳಿಯು ಗಂಧವನ್ನು ಒಯ್ಯುವಂತೆ ಮನಸ್ಸು ನಮ್ಮ ಆತ್ಮವನ್ನು ಇನ್ನೊಂದು ದೇಹಕ್ಕೆ ಕೊಂಡೋಗ್ತದೆ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸ್ತಾನೆ. ನೋಡಿ, ನಮ್ಮ ನೆಕ್ಸ್ಟ್ ಲೈಫ್ ನಾವು ಇನ್ನೊಂದು ನಮ್ಗೆ ನಮ್ಮ ಕರ್ಮಾನುಸಾರ ಇನ್ನೊಂದು ದೇಹವನ್ನು ಹೋಗ್ತೇವೆ. ಎಸ್, ನೋಡಿ, ಅಲ್ಲಿ ಆನೆ ಕೂಡ ಆ ಇಂದ್ರಿಯ ಸುಖ, ಅದೇ ಕೂಡ ಎಂತ ಹೇಳುದು, ಮಣ್ಣಿನಲ್ಲಿ ಅದು ಇದು ಇಳಿದು ಹೋಗ್ತದೆ. ಅದಕ್ಕೆ ಅದೊಂದು ಇಂದ್ರಿಯ ಸುಖ. ಮನುಷ್ಯ ಕೂಡ ಇಂದ್ರಿಯ ಸುಖದಲ್ಲಿ ಇದ್ದಾನೆ. ಉತ್ಕ್ರಮಾಂತಾಂ ಸ್ಥಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮುಢನಾನ್ ಪಶ್ಯಂತಿ ಜ್ಞಾನ ಚಕ್ಷುಷಾ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳು ಪ್ರಭಾವದಿಂದ ಅವನು
ಯಾವ ಬಗೆಯ ದೇವನು ಅನುಭವಿಸ್ತಾನೆ ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಈಗ ಹೆಂಗಂದ್ರೆ ನೀವೀಗ ಇದನ್ನು ನೀವು ತಿಳಿದ್ರಿ. ಈಗ ನೀವು ತಿಳಿದ ಮೇಲೆ ನೀವು ಈಗ ನಿಮ್ಮ ಯಾವುದು ಹತ್ತಿರದ ಗೆಳೆಯ ಫ್ರೆಂಡ್ಸ್ ಇಲ್ಲದ ಯಾರು ಸಂಬಂಧಿಕರು ನೀವು ಹೇಳ್ತೀರಿ. ಹೀಗೆ ನಾವು ಸಾಯುವಾಗ ನಮ್ಮ ಮನಸ್ಸಿನಲ್ಲಿ ಎಂತ ಉಂಟು, ಅದೇ ನಮ್ಮ ಮನಸ್ಸು ಇನ್ನೊಂದು ಮನಸ್ಸು ಆತ್ಮವನ್ನು ಇನ್ನೊಂದು ದೇಹಕ್ಕೆ ಕೊಂಡೋಗ್ತದೆ ನೀವು ಹೇಳ್ತೀರಿ. ಆಗ ಎಂತ ಹೇಳ್ತಾನೆ, ಇವನಿಗೆ ಹುಚ್ಚ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವರು ಮೂಢರು. ನೋಡಿ ಕೃಷ್ಣ ಹೇಳಿದ್ದಾನೆ, ಕೃಷ್ಣ ನೆಕ್ಸ್ಟ್ ಕೂಡ ಅವನಿಗೆ ಗೊತ್ತುಂಟು ಎಂತ ಜನರು ಇದ್ದಾರೆ, ಏನು ಹೇಳ್ತಾರೆ ಇದೆಲ್ಲ ಅವನಿಗೆ ಗೊತ್ತು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ, ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸ್ತಾನೆ ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಮೂಢರಿಗೆ ಇದು ಅರ್ಥ ಆಗುದಿಲ್ಲ. ಅವರೆಂತ ಹೇಳ್ತಾರೆ, ನಮ್ಗೆ ಹುಚ್ಚ ಅಂತ ಹೇಳ್ತಾರೆ. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಈಗ ನಿಮ್ಗೆ ಇದು ಅರ್ಥ ಆಗ್ತದೆ, ಯಾಕಂದ್ರೆ ನೀವು ಆ ಶ್ರದ್ಧೆ ಇಟ್ಕೊಂಡು ಬಂದಿದ್ದೀರಿ. ಆದ್ರೆ ಮೂಢರಿಗೆ ಇದು ಅರ್ಥವಾಗುವುದಿಲ್ಲ. ನೋಡಿ ಕೃಷ್ಣನಿಗೆ ಎಲ್ಲವೂ ಗೊತ್ತುಂಟು. ಮೂಢರು ಅಂತ ಹೇಳ್ತಾರೆ, ಜ್ಞಾನದವರು ಅಂತ ಹೇಳ್ತಾರೆ, ಎಲ್ಲ ಗೊತ್ತುಂಟು. ನೋಡಿ ಈಗ ಈ ಒಂದು ಕಾರು ಹಾಳಾಗಿದೆ, ಅವ ನೋಡ್ತಾ ಇದ್ದಾನೆ, ಅವನಿಗೇನು ತಲೆಗೆ ಹೋಗುವುದಿಲ್ಲ. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ ಮೆಕ್ಯಾನಿಕ್, ಅವ ನೋಡ್ತಾನೆ, ಅವನಿಗೆ ಎಲ್ಲವೂ ಅರ್ಥ ಆಗ್ತದೆ. ಹಾಗಾಗಿ ಒಂದು ಮೂಢರು ಅವ್ರ ಜ್ಞಾನ ಇಲ್ಲದೆ ನೋಡುವುದು ಮತ್ತೆ ಒಬ್ಬ ಜ್ಞಾನ ಇದ್ದು ನೋಡುವುದು ವ್ಯತ್ಯಾಸ ಉಂಟು. ಹಾಗಾಗಿ ನಾವು ಭಗವದ್ಗೀತೆಯನ್ನು ಜ್ಞಾನವಿದ್ದು ನೋಡ್ಬೇಕಂತ, ಮೂಢರಾಗಿ ನೋಡಬಾರ್ದು. ಆಗ ನಮ್ಮ ಎಲ್ಲವೂ ಅರ್ಥ ಆಗ್ತದೆ. ಇಬ್ಬರು ನೋಡುವೆ, ಆದ್ರೆ ಒಬ್ಬ ಜ್ಞಾನವಿದ್ದು ಇನ್ನೊಬ್ಬ ಜ್ಞಾನವಿಲ್ಲದೆ. ಆತ್ಮ ಸಾಕ್ಷಾತ್ಕಾರದ ನೆಲೆಯಾಗಿ ಇದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತದೆ ಎನ್ನುವುದನ್ನು ಕಾಣಲಾರರು. ನೋಡಿ, ಅದಕ್ಕೆ ಹೇಳುವುದು ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಿಮ್ಗೆ ನಾನು ಹೇಳಿದ್ದೇನೆ, ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಅರ್ಚನ ವಂದನ ಮತ್ತೆ ದಾಸ್ಯ, ಅರ್ಚನ ವಂದನ ದಾಸ್ಯ ಸಾಕ್ಯ ಆತ್ಮನಿವೇದನ, ಈ ಲೆವೆಲ್ಗೆ ನಾವು ಬರಬೇಕು. ಅಂದ್ರೆ ಟೋಟಲ್ ನಾವು ಕೃಷ್ಣನ ಮೇಲೆ ಶರಣಾಗತಿ ಆಗಬೇಕು. ಅದಕ್ಕೆ ಹೇಳುವುದು ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಆಗಿದ್ರೆ ನಮ್ಗೆ ಎಷ್ಟು ಜ್ಞಾನ ಇದ್ರೂ ಕೂಡ ಅದು ಪ್ರಯೋಜನ ಇಲ್ಲ. ಅದೇಗೆ ಅಂದ್ರೆ ನೋಡಿ, ಇದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಈಗ ಗಿಳಿ, ಒಬ್ಬ ಗಿಳಿಯನ್ನು ಸಾಕ್ತಾನೆ. ಗಿಳಿಯನ್ನು ಸಾಕಿ ಎಂತ ಮಾಡ್ತಾನೆ, ಅದಕ್ಕೆ ಹರೇ ಕೃಷ್ಣ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ, ಅಂದ್ರೆ ಹೇಳಿಕೊಡ್ತಾ ಇದ್ದಾನೆ ಗಿಳಿಗೆ. ಗಿಳಿ ಹೇಳ್ತಾರೆ ಹರೇ ಕೃಷ್ಣ, ಅವ ಹೇಳ್ತಾನೆ ಹರೇ ಕೃಷ್ಣ ಹೇಳು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹೇಳ್ತಾರೆ. ಆದರೆ ಅವು ಹೇಳುವಾಗ ಹೇಳ್ತದೆ. ಆದ್ರೆ ಗಿಳಿಯ ಸಾವು ಬರುವಾಗ ವಾ 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 ಹೇಳುದಂತೆ. ಅದು ಹೇಳಿಕೊಡುವಾಗ ಹರೇ ಕೃಷ್ಣ ಹೇಳ್ತದೆ. ಅದೇ ರೀತಿ ಆತ್ಮ ಸಾಕ್ಷಾತ್ಕಾರ ಆಗದಿದ್ರೆ ನಾವು ಸಾಯುವಾಗ ಗಿಳಿತರ ವಾ ವಾ ಹೇಳ್ತೇವೆ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಇಲ್ಲದೆ ನಾವು ಎಷ್ಟೇ ಎಂತ ಹೇಳುದು, ಭಗವದ್ಗೀತಾ ಶ್ಲೋಕವನ್ನು ನಾವು ಒಳ್ಳೆ ರೀತಿಯಲ್ಲಿ ಹೇಳ್ಬೋದು, ಎಷ್ಟೇ ಹೇಳ್ಬೋದು, ನಾವು ಎಷ್ಟೇ ಕಲ್ತಿರ್ಬೋದು, ಜ್ಞಾನ ಇರ್ಬೋದು, ಆದ್ರೆ ಅದು ಗಿಳಿತರ. ಆತ್ಮ ಸಾಕ್ಷಾತ್ಕಾರ ಆಗದೆ ಇದು ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರದಿಂದ ನಮಗೆ ಕೃಷ್ಣನನ್ನು ಕಾಣಬಹುದು, ಇಲ್ಲದೆ ನಮಗೆ ಕಾಣಲಿಕ್ಕೆ ಆಗುವುದಿಲ್ಲ. ನೋಡಿ, ಯಾರು ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗ್ತದೆ ಎನ್ನುವ ಅವರಿಗೆ ಕಾಣಲಾರರು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಹಂ ಓಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮಭೂತ್ವಾ ರಸಾತ್ಮಕ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತದೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ನೋಡಿ ಹೇಗೆಂದ್ರೆ ಕೃಷ್ಣ ಎಲ್ಲಾ ಲೋಕವನ್ನು ಪ್ರವೇಶಿಸ್ತಾನೆ, ಮತ್ತೆ ಕೃಷ್ಣನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತದೆ. ಇದು ನಾವು ತಿಳಿಬೇಕು. ಮತ್ತೆ ಕೃಷ್ಣ ಚಂದ್ರನಾಗ್ತಾನೆ, ಚಂದ್ರನಾಗುವುದು ಕೃಷ್ಣ. ಮತ್ತೆ ಈ ತರಕಾರಿ ನೋಡಿ, ಆ ಚಂದ್ರನ ಎಂತ ಹೇಳುದು ಕಿರಣ ಇಲ್ಲದ್ರೆ ತರಕಾರಿಗಳಿಗೆ ಜೀವರಸ ಸಿಗುವುದಿಲ್ಲ. ಹಾಗಾಗಿ ಕೃಷ್ಣ ಚಂದ್ರನಾಗಿ
ಆ ತರಕಾರಿಗಳಿಗೆ ಜೀವರಸ ಕೊಡ್ತಾ ಇದ್ದಾನೆ. ಇದನ್ನು ನಾವು ತಿಳಿಬೇಕು. ಹಂ ವೈಶ್ವನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತ ಪ್ರಾಣಾಪನ ಸಮಾಯುಕ್ತ ಪಚ್ಚಾಮಿ ಅನ್ನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ಆ ಜಠರಾಗ್ನಿ ಒಳಗೆ ನಮ್ಮ ಜಠರಾಗ್ನಿ ಉಂಟಲ್ಲ, ಡೈಜೆಷನ್ ಆಗ್ತದೆ, ಅದು ಕೃಷ್ಣ. ದೇಹದಿಂದ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ಈ 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಕೃಷ್ಣ 4 ವಿಧದ ಆಹಾರವನ್ನು ಜೀರ್ಣ ಮಾಡ್ತಾನೆ. ಅದು ಯಾವುದೆಲ್ಲ? ಫಸ್ಟ್ ಒನ್ನು ನುಂಗುವುದು, ಮತ್ತೆ ಅಗಿಯುವುದು, 3ನೇದು ನೆಕ್ಕುವುದು, 4ನೇದು ಎಳೆದುಕೊಳ್ಳುವುದು. ಹಾಗಾಗಿ ಈ 4 ರೀತಿಯ ಆಹಾರವನ್ನು ಜೀರ್ಣ ಮಾಡುವುದು ಕೃಷ್ಣ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕನ ಅಂತ ಹೇಳಿದ್ರೆ ನಿಮಗೆ ಸಾಧಾರಣ ಅಂದ್ರೆ ಎಂತ ಹೇಳುದು, ಈ ಶ್ಲೋಕದಲ್ಲಿ ತುಂಬಾ ಒಂದು ಇದುಂಟು, ಎಂತ ಹೇಳುದು, ಆಸ್ಪೆಕ್ಟ್, ಕಾನ್ಸೆಪ್ಟ್ ಉಂಟು ಈ ಇದರಲ್ಲಿ. ಏನಂದ್ರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇಶು ಸರ್ವೇರಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿತ್ ಏವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಕೃಷ್ಣ ಪರಮಾತ್ಮನಾಗೆ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಸ್ಮರಣೆ, ಜ್ಞಾನ ಮತ್ತು ಮರವು ನನ್ನಿಂದ ಬರುತ್ತದೆ. ಇದು ಕೃಷ್ಣ ಕೊಡುವಂಥದ್ದು. ಯಾವುದು? ಸ್ಮರಣೆ, ಜ್ಞಾನ ಮತ್ತು ಮರವು. ಮತ್ತೆ ಎಲ್ಲಾ ವೇದಗಳನ್ನು ತಿಳಿಯಬೇಕಾದದ್ದು ನಾನು. ಈ ಕೆಲವರೆಲ್ಲ ಹೇಳ್ತಾರೆ ಅದು ಬೇರೆ ಬೇರೆ ವೇದಗಳು ಕಲಿಬೇಕು, ಅದು ಕಲಿಬೇಕು. ಕೃಷ್ಣ ಹೇಳ್ತಿದ್ದಾನೆ ಎಲ್ಲ ವೇದಗಳನ್ನು ತಿಳಿಬೇಕಾದ ನಾನು. ಹಾಗಾಗಿ ನೀವು ಭಗವದ್ಗೀತೆ ಕಲ್ತ್ರೆ ನೀವೆಲ್ಲ ಕಲ್ತ ಹಾಗೆ. ಬೇರೆ ವೇದಗಳು ಕಲಿಬೇಕು. ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ ವೇದಗಳನ್ನು ತಿಳಿಯಬೇಕಾದ್ರೆ ನಾನು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಬೇಕು. ಅದಕ್ಕೆ ಹೇಳಿದ್ರು ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ವೇದಾಂತ ಕರ್ತೃ ನಾನು, ವೇದಾಂತ ಕರ್ತೃ ಕೃಷ್ಣ. ವೇದಗಳನ್ನು ತಿಳಿದವನು ನಾನೇ, ತಿಳಿದವನು ಕೂಡ ಕೃಷ್ಣ. ನೋಡಿ, ಹಾಗಾಗಿ ನಾನು ಹೇಳಿದ್ರು ತುಂಬಾ ಇಂಪಾರ್ಟೆಂಟ್. ಈಗ ಇದಕ್ಕೆ ನಿಮಗೆ ಉದಾಹರಣೆ, ಇಲ್ಲಿ ಕುಕಿಂಗ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ನನಗೆ ಕೂಡ ಸ್ವಲ್ಪ ಕುಕಿಂಗ್ ಬರ್ತದೆ. ಯಾಕಂದ್ರೆ ನಮಗೆ ಸ್ಟಾರ್ಟಿಂಗ್ ಬರುವಾಗ ನಮಗೆ ಎಲ್ಲ ಟ್ರೈನ್ ಆಗ್ತದೆ. ಫಸ್ಟಿಗೆ ನಮಗೆ ಎಂತ ಹೇಳುದು, ಗುಡಿಸುವುದಿಂದ, ನೆಲ ಒರೆಸುವುದಿಂದ ಎಲ್ಲ ಕ್ಲೀನಿಂಗ್ ನಮಗೆ ಆಗ್ತಾರೆ. ಮತ್ತೆ ನಮಗೆ ಸ್ಲೋಲಿ ನಮ್ಗೆ ಕುಕಿಂಗ್ ಕೂಡ ಆಗ್ತಾರೆ. ಹಾಗಾಗಿ ಕುಕಿಂಗ್ ಅಲ್ಲಿ ಫಸ್ಟ್ ನಾವು ಹೆಲ್ಪರ್ ಆಗಿರ್ಬೇಕು, ಮತ್ತೆ ನಮಗೆ ಕುಕಿಂಗ್ ಕಳಿಸ್ತಾರೆ. ಹಾಗಾಗಿ ಇದೆಲ್ಲ ಉಂಟು ನಮಗೆ ಇಲ್ಲಿ ನಮ್ಮ ಇಸ್ಕಾನ್ ಅಲ್ಲಿ ನಮಗೆ ಇದೆಲ್ಲ ಟ್ರೈನಿಂಗ್ ಆಗ್ತದೆ. ಹಾಗಾಗಿ ನಂಗೆ ಸ್ವಲ್ಪ ಗೊತ್ತುಂಟು, ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ನಂಗೆ ಕುಕಿಂಗ್ ಗೊತ್ತುಂಟು. ಹಾಗಾಗಿ ಇದು ನನ್ನ ಎಕ್ಸ್ಪೀರಿಯನ್ಸ್. ಹೇಗಂದ್ರೆ ಕುಕಿಂಗ್ ಮಾಡುವಾಗ ಕೆಲವೊಮ್ಮೆ ಸಡನ್ ಆಗಿ ಸ್ಮರಣೆ ಬರ್ತದೆ. ಕೃಷ್ಣ ಹೇಳುದು ಆ ಸ್ಮರಣೆ ಕೊಡುದು ನಾನು. ಮತ್ತೆ ಕೆಲವು ಕುಕಿಂಗ್ ಮಾಡುವಾಗ ನಮ್ಗೆ ಜ್ಞಾನ ಇರಬೇಕು. ಯಾಕಂದ್ರೆ ಕುಕಿಂಗ್ ಅಲ್ಲಿ ಕೂಡ ನಮಗೆ ಜ್ಞಾನ ಇಲ್ಲದಿದ್ರೆ ನಮಗೆ ಕುಕಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ. ಕೆಲವೊಮ್ಮೆ ನಮ್ಗೆ ಜ್ಞಾನ ಬರ್ತದೆ, ಆ ಜ್ಞಾನ ಕೊಡುವಂಥದ್ದು ಕೂಡ ಕೃಷ್ಣ. ಮತ್ತೆ ಕೆಲವೊಮ್ಮೆ ನಾವು ಮರೆತು ಹೋಗ್ತೇವೆ. ಎಷ್ಟೋ ಸಲ ಉಪ್ಪು ಹಾಕ್ಲಿಕ್ಕೆ ಸ್ವಲ್ಪ ಅಂದ್ರೆ ಕಡಿಮೆ ಹಾಕಿರ್ತೇವೆ, ಯಾವುದೊಂದು ಐಟಮ್ ಹಾಕ್ಲಿಕ್ಕೆ ನಾವು ಮರ್ತು ಹೋಗಿರ್ತದೆ. ಸ್ವೀಟ್ ಅಲ್ಲಿ ಯಾವುದಾದ್ರು ಇಲಾಚಿ ಪೌಡರ್ ಎಂಥದ್ದು ಹಾಕ್ಲಿಕ್ಕೆ ನಾವು ಅದು ಮರ್ತು ಹೋಗಿರ್ತದೆ. ಹಾಗಾಗಿ ಆ ಮರವು ಕೂಡ ಕೃಷ್ಣನಿಂದ ಸಿಗುವುದು. ಹಾಗಾಗಿ ಸ್ಮರಣೆ, ಜ್ಞಾನ ಮತ್ತು ಮರವು ಎಲ್ಲವೂ ಕೃಷ್ಣನಿಂದ ಸಿಗೋದು. ಆದ್ರೆ ನಾವು ಈಗ ಈ ಸ್ಟೇಜ್ ಅಲ್ಲಿ ನಮಗೆ ಇದು ಅರ್ಥವಾಗುವುದಿಲ್ಲ. ಆದ್ರೆ ಯಾವಾಗ ನಾವು ಕೃಷ್ಣ ಬಗ್ಗೆ ತೊಡಗ್ತೇವೆ ಆಗ ನಮ್ಗೆ ಎಲ್ಲವೂ ಗೊತ್ತಾಗ್ತಾ ಬರ್ತದೆ. ಯಾಕೆಂದ್ರೆ ನೋಡಿ, ಕೃಷ್ಣನ ಈ ಭಗವದ್ಗೀತೆ ಹೇಳಿದಂಥದ್ದು ನಾನೀಗ ಎಷ್ಟೇ ನಿಮ್ಗೆ ಹೇಳಿ, ಆದ್ರೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡದಿದ್ರೆ ನಿಮ್ಗೆ ಅದು ಅರ್ಥ ಆಗುದಿಲ್ಲ. ನೀವು ಜಪ ಮಾಡ್ಬೇಕು, ನೀವು ಕೀರ್ತನೆ ಮಾಡ್ಬೇಕು, ನೀವು ಓದ್ಬೇಕು. ಈ ರೀತಿ ಮಾಡಿದಲ್ಲಿ ನಿಮ್ಗೆ ಅದು ಸ್ವತಃ ಎಕ್ಸ್ಪೀರಿಯನ್ಸ್ ಆಗ್ತದೆ. ಯಾವಾಗಂದ್ರೆ ಜ್ಞಾನವು ವಿಜ್ಞಾನದ ರೀತಿಯಲ್ಲಿ ಕನ್ವರ್ಟ್ ಆಗ್ಬೇಕು. ಎಸ್, ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತೆ ಅಕ್ಷರರು. ಈ ಐಕ ಜಗತ್ತಿನ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನ ಎಲ್ಲಾ ಜೀವಿಗಳು ಅಕ್ಷರ. ಕ್ಷರ ಅಂದ್ರೆ ಫಾಲಿಬಲ್, ಅಕ್ಷರ ಅಂದ್ರೆ ಇನ್ಫಾಲಿಬಲ್. ಅಂದ್ರೆ ನಾವು ಪತನಗೊಳ್ತೇವೆ, ಅದಕ್ಕೆ ನಾವು ಕ್ಷರ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ, ಅವರು ಪತನಗೊಳ್ಳುವುದಿಲ್ಲ. ಇದನ್ನು ನಾವು ತಿಳಿಬೇಕು. ಅವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವು ವಿನಾಶವಾಗುವುದಿಲ್ಲ, ಅವು ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸ್ತಾ ಇದ್ದಾನೆ. ಎಲ್ಲ ಜಗತ್ತನ್ನು ಪ್ರವೇಶಿಸಿ ಪಾಲಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಕಾಣುವಂಥದ್ದು ಇದು ಕೃಷ್ಣ. ಕೃಷ್ಣ ಎಂತ ಮಾಡ್ತಾರೆ ಅಂದ್ರೆ, ಈ 16,108 ಅವನ ಹೆಂಡತಿಯರು, ಗೋಪಿಕೆಯರು, ಅವರು ಎಂತ ಮಾಡ್ತಾರೆ, ಆ ರಾಕ್ಷಸ
ರಾಕ್ಷಸದಿಂದ ಬಿಡುಗಡೆ ಮಾಡಿ ಮತ್ತೆ ಅವ್ರು ಹೇಳ್ತಾರೆ, ಈ ಎಲ್ಲ ಗೋಪಿಗೆಯರು, ಕೃಷ್ಣ ಇನ್ನು ನಮ್ಮನ್ನು ಯಾರು ಮದುವೆ ಆಗುದಿಲ್ಲ, ಹಾಗಾಗಿ ಕೃಷ್ಣ ನಮಗೆ ನೀನೇ ಆಸರೆ. ಕೃಷ್ಣ ಹೇಳ್ತಾನೆ ಎಸ್ ಆಗ್ಲಿ ಅಂತ ಹೇಳ್ತಾನೆ. ಕೃಷ್ಣ ಮತ್ತೆ ಎಂತ ಮಾಡ್ತಾನೆ, ಈ 16,108 ಅವನ ಹೆಂಡತಿಯರಿಗೆ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಡ್ತಾನೆ. ಮತ್ತೆ ನಾರಾಯಣ, ವೈಕುಂಠದ ನಾರಾಯಣ ಬರ್ತಾರೆ, ನಾರಾಯಣ ಮತ್ತೆ ಲಕ್ಷ್ಮಿ ಬರ್ತಾರೆ. ಅವ್ರು ನೋಡ್ತಾರೆ, ಅವರಿಗೆ ಶಾಕ್ ಆಗ್ತದೆ, ಯಾಕಂದ್ರೆ ವೈಕುಂಠದಲ್ಲಿ ಒಂದುಂಟು, ಇಲ್ಲಿ ಆ ಕೃಷ್ಣ 16,108 ಅವನ ಹೆಂಡತಿಯರಿಗೆ ಇದು ಮಾಡಿದ್ದಾನೆ. ಹಾಗಾಗಿ ನೋಡಿ, ಕೃಷ್ಣನ ಐಶ್ವರ್ಯವನ್ನು ಯಾರು ಬೀಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಎಂತ ಆಗ್ತದೆ, ಅವ ಎಲ್ಲರ ಮನೆಯಲ್ಲಿ ಇರ್ತಾರೆ. ಇದಕ್ಕೆ ಹೇಳುದು ಅಚಿಂತ್ಯ ಭೇದ ಭೇದ ತತ್ವ. ಇದು ಇನ್ಕನ್ಸೀವಲ್, ನಮ್ಗೆ ಅರ್ಥ ಆಗುದಿಲ್ಲ. ಕೃಷ್ಣ ಎಲ್ಲ ಅವನ ಹೆಂಡತಿಯರ ಮನೆಯಲ್ಲಿ ಇರ್ತಾನೆ. ಅದು ಹೇಗೆ ಅಂದ್ರೆ ಅದಕ್ಕೆ ಹೇಳುದು ಅಚಿಂತ್ಯ ಭೇದ ಭೇದ ತತ್ವ. ಟೋಟಲ್ ಇನ್ಕನ್ಸೀವಲ್. ನಮ್ಮ ಈ ಜಡ ಇಂದ್ರಿಯದಿಂದ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದಲ್ಲಿ ನಮ್ಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗಬಹುದು, ಇಲ್ಲ ನಮ್ಗೆ ಅರ್ಥ ಆಗುದಿಲ್ಲ. ಇದು ಹೇಗಂದ್ರೆ ಅದಕ್ಕೆ ಹೇಳುದು ಕೃಷ್ಣ ದೇವೋತ್ತಮ ಪರಮಪುರುಷ. ಅವನಿಂದ ಎಲ್ಲವೂ ಸಾಧ್ಯವಿಲ್ಲ ಅನ್ನೋದು ಆ ಕೃಷ್ಣನ ಡಿಕ್ಷನರಿ ಇಲ್ಲ. ನಮ್ಮ ಡಿಕ್ಷನರಿ ಅದು ಉಂಟು, ಸಾಧ್ಯವಿಲ್ಲ ಅಂತ. ಅದು ಕೃಷ್ಣನ ಡಿಕ್ಷನರಿ ಅದಿಲ್ಲ, ಯಾಕೆಂದ್ರೆ ಅವ ದೇವೋತ್ತಮ ಪರಮಪುರುಷ. ಮತ್ತೆ ಅವನ ರಾಜ್ಯಕ್ಕೆ ಬರುವಾಗ ಒಂದೇ. ಇದು ಹೇಗಂದ್ರೆ ನೀವು ರಜನಿಕಾಂತ್ ಫಿಲ್ಮ್ ಅಲ್ಲಿ ನೋಡಿರ್ಬೋದು, 10 ರಜನಿಕಾಂತ್ ಇದ್ರೆ ಅವು ಒಂದೇ ಆಗ್ತಾನೆ. ಅದೇ ರೀತಿ 16,108 ಕೃಷ್ಣ ಇದ್ರು ಕೂಡ ಅವನ ರಾಜ್ಯಕ್ಕೆ ಬರುವಾಗ ಒಬ್ಬನೇ ಕೃಷ್ಣ ಆಗ್ತಾನೆ. ಇದು ನಮ್ಮ ಈ ಜಡ ಇಂದ್ರಿಯದಿಂದ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಇದಕ್ಕೆ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಯಸ್ಮಾಕ್ಷರಂ ಅತಿತೋಹಂ ಅಕ್ಷರದಪಿ ಚೋತ್ತಮ ಅಥೋ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಾ ಪುರುಷೋತ್ತಮ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು. ನೋಡಿ, ಅವ ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದ್ರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತದೆ. ನೋಡಿ, ಅದಕ್ಕೆ ಹೇಳುದು ಕೃಷ್ಣ ಉತ್ತಮ ಪುರುಷೋತ್ತಮ. ಅವ ಟೋಟಲಿ ಅತೀತನು ಮತ್ತೆ ಅತ್ಯುತ್ತಮನು. ನೋಡಿ, ಇದು ಕ್ಷೀರೋದಕ್ಷ ವಿಷ್ಣು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾನೆ. ಎಲ್ಲ ದೇವತೆಗಳು ಅವನಿಗೆ ಪ್ರಾರ್ಥನೆ ಮಾಡುದು. ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಶಿವ ಮತ್ತೆಲ್ಲ ದೇವತೆಗಳು. ಯೋ ಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸಾ ಸರ್ವವಿದ್ ಭಜತೆ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ, ಯಾವುದು ಸಂದೇಹ ಇರಬಾರ್ದಂತೆ, ಹಾಗೆ ಕೃಷ್ಣನನ್ನು ಪರಮ ಪುರುಷನ ತಿಳಿಬೇಕು. ಅವನು ಎಲ್ಲವನ್ನೂ ತಿಳಿದಾನು ಮತ್ತೆ ಅವನಿಗೆ ಎಲ್ಲವೂ ಗೊತ್ತು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಯಾರಿಗೆ ತಿಳಿತಾನೆ ಮತ್ತೆ ಅವ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ನೋಡಿ, ಇದು ತುಂಬಾ ರಹಸ್ಯ. ಯಾರು ಕೃಷ್ಣ ತಿಳಿತಾನೆ ಅವ ಎಲ್ಲವನ್ನು ತಿಳಿದವನು. ಇದು ತುಂಬಾ ರಹಸ್ಯವಾದ ಭಾಗ. ಮತ್ತು ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣ ಆಗ್ತದೆ. ಎಸ್, ಯಾರ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಎಸ್, ಉರ್ಮಿಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹರೇ, ನಂಗೆ ಅದು ಚಿಂತಾಮಣಿ ಗೋವಿಂದ ಅದೊಂದು ಹೇಳಿದ್ರಲ್ವಾ ಶ್ಲೋಕ, ಅದು ಒಂಚೂರು ಬೇಕಿತ್ತು ಪ್ರಭುಜಿ. ಬ್ರಹ್ಮ ಸಂಹಿತೆಯಲ್ಲಿ ಉಂಟು. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಯಾವುದು? ಬ್ರಹ್ಮ ಸಂಹಿತ ಬ್ರಹ್ಮ ಬರೆದದು. ಬ್ರಹ್ಮ ಸಂಹಿತ. ಓಕೆ, ಧನ್ಯವಾದ. ಎಸ್, ಅಭಿನವ್ ಅರ್ನವ್, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಶ್ಲೋಕ ಕಲ್ತಿದ್ದೀನಿ ಗುರುಜಿ. ಓಕೆ, ಯಾವ ಶ್ಲೋಕ?
14ನೇ ಅಧ್ಯಾಯ 4ನೇ ಶ್ಲೋಕ ಮತ್ತು 5ನೇ ಶ್ಲೋಕ. ಓಕೆ, ಎಸ್, ಹೇಳು. 4ನೇ ಶ್ಲೋಕ. ಸರ್ವಯೋನಿಷು ಕೌಂತೆಯ ಮೂರ್ತಾಯ ಸಂಭವಂತಿಯ ತಾಶಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರಜಾಪಿತ. ಸತ್ವ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬನ್ನಂತಿ ಮಹಾಭಾವ ದೇಹಿ ದೇಹಿನಂ ಅವ್ಯಯಂ. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಹೇಳು. ಅರ್ಣವ್, ಎಸ್. ಹೇಳು. ಸರ್ವಯೋನಿಷು ಕೌಂತೆಯ ಮೂರ್ತ್ಯಾಯ ಸಂಭವಂತ್ಯ ತಾಶಾಂ ಬ್ರಹ್ಮ ಮಹಾದ್ಯೋನಿರ್ ಅಹಂ ಬೀಜ ಪ್ರಜಾಪಿತ. 14ನೇ 5ನೇ ಶ್ಲೋಕ. ಸರ್ವಯೋನಿ ಸತ್ವಂ ರಜಸ್ತಂ ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬನ್ನಂತಿ ಮಹಾಭಾವೋ ದೇಹಿ ದೇಹಿನ ಅವ್ಯಯಂ. ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ರೋಶ್ನಿ. ಎಸ್, ಹರೇ ಕೃಷ್ಣ, ರೋಶ್ನಿ ಡಿ. ಪ್ರಭುಜಿ, ನಾನು ಶ್ಲೋಕ ಕಲ್ತಿದ್ದೀನಿ. ಓಕೆ, ಹೇಳು. ಅಧ್ಯಾಯ 1 ಶ್ಲೋಕ 4. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ವಿರಾಟಶ್ಚ ದ್ರುಪದಶ್ಚ ಯೋಧಾನೋ ಮಹಾರಥಃ. ಓಕೆ, ಎಸ್. 5ನೇ ಶ್ಲೋಕನು ಕಲ್ತಿದ್ದೀನಿ ಪ್ರಭುಜಿ. ಹೇಳು. ದುಷ್ಟಕೇತು ಚೈಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೇಭಶ್ಚ ನರಪುಣ್ಯವಾನ್. ಎಸ್, ಓಕೆ, ಓಕೆ, ಓಕೆ. ಹರೇ ಕೃಷ್ಣ, ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆ ಉಂಟಾ? ಯಾರ್ದಾದ್ರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಯಾರ್ದಾದ್ರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಎಲ್ಲರಿಗೂ ತಿಳಿಯುತ್ತಾ ಎಲ್ಲವೂ? ಪುರುಷೋತ್ತಮ ಯೋಗ 15ನೇ ಅಧ್ಯಾಯ ಎಲ್ಲವೂ ತಿಳಿಯುತ್ತಾ? ಓಕೆ. ಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹೇಳಿ ಮಾತಾಜಿ. ನೋಡಿ, ಈಗ ಇಷ್ಟೆಲ್ಲ ಮನುಷ್ಯ ಜನ್ಮದಲ್ಲಿ ಇಷ್ಟೆಲ್ಲ ಕಷ್ಟಗಳಿವೆ. ದೇವರನ್ನ ಅರ್ಥ ಮಾಡಿಕೊಳ್ಳುದು, ಜ್ಞಾನ ಯೋಗ ಎಲ್ಲ ಮಾಡುವಂತಹದ್ದು ಕಷ್ಟಗಳಿವೆ. ಈ ಪರಮಾತ್ಮ ಯಾಕೆ ಮನುಷ್ಯರನ್ನು ಸೃಷ್ಟಿ ಮಾಡಬೇಕು, ಮತ್ತೆ ನಾವು ವೃದ್ಧಿ ಮಾಡಿಕೊಳ್ಬೇಕು, ನಾವು ಜ್ಞಾನ ವೃದ್ಧಿ ಮಾಡಬೇಕು, ಎಲ್ಲ ಯಾಕೆ ಬೇಕು? ಪರಮಾತ್ಮ ಯಾಕೆ ನಮ್ಮನ್ನ ಸೃಷ್ಟಿ ಮಾಡಬೇಕು? ನೋಡಿ, ಹೇಗೆ ಅಂದ್ರೆ ಇದು ನಾವು ದೇವರಿಗೆ ದೂರ ಹಾಕಬಾರದು. ಇದು ನಮ್ಮ ಪ್ರಾಬ್ಲಮ್. ನೋಡಿ ಹೇಗೆ ಅಂದ್ರೆ ನಮ್ಮ ಆಚಾರ್ಯ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ತಂದೆಗೆ 5 ಮಕ್ಕಳಿದ್ದಾರೆ. 5 ಮಕ್ಕಳಲ್ಲಿ ಒಬ್ಬ ತುಂಬಾ ತಂದೆ ಹೇಳಿದಾಗ ಕೇಳ್ತಾನೆ. ಆಗ ತಂದೆ ಅವನಿಗೆ ಯಾವಾಗ್ಲೂ ಅವನಲ್ಲಿ ಎಂತ ಹೇಳುದು, ಒಳ್ಳೇದು ಬಯಸ್ತಾನೆ. ಅದೇ ರೀತಿ ಇನ್ನು ಕೆಟ್ಟ ಮಕ್ಕಳಿರ್ತಾರೆ. ಕೆಟ್ಟ ಮಕ್ಕಳು ಎಂತ ಅಂದ್ರೆ ಅವನ ಪ್ರೀತಿ ಇರುವುದಿಲ್ಲ ತಂದೆಗೆ, ಅವರ ಮೇಲೆ ಜಾಸ್ತಿ. ಇವನ್ನ ಯಾರು ಒಬಿಡಿಯಂಟ್ ಇರ್ತಾನೆ, ಅವನ ತಂದೆ ಹೇಳಿದಾಗ ಕೇಳ್ತಾನೆ, ಅವನ ಮೇಲೆ ಜಾಸ್ತಿ ಪ್ರೀತಿ, ಅದು ಸಹಜ. ಅದೇ ರೀತಿ ನಾವು ಎಂತ ಅಂದ್ರೆ ನೋಡಿ, ನಮ್ಮ ಮಿಸ್ಟೇಕ್, ನಾವು ಕೃಷ್ಣನಿಗೆ ಟೋಟಲಿ ರಿವೋಲ್ಟ್ ಆದದ್ದು. ನಾವೀಗ ಕೃಷ್ಣನಿಗೆ ಆಗ್ತಾ ಇದ್ದೇವೆ. ನಾವು ಆಕ್ಚುಲಿ ಎಲ್ಲ ಗೋಲೋಕದವರೇ, ಗೋಲೋಕದ ವಾಸಿಗಳು ನಾವು. ಆದ್ರೆ ಅಲ್ಲಿ ಅಂತ ಅಂದ್ರೆ ಸೆಂಟರ್ ಅಲ್ಲಿ ಕೃಷ್ಣ. ನಮ್ಗೆ ಅಲ್ಲಿ ನಾನು ಸೆಂಟರ್ ಅಲ್ಲಿ ಬರ್ಬೇಕು ಅಂತ ಹಾಂ ಬಂತು, ನಮ್ಮನ್ನು ಇಲ್ಲಿ ಕಳಿಸಿದ್ರು. ಗೊತ್ತಾಯ್ತಾ ಮಾತಾಜಿ? ಆದ್ರೆ ಈ ಜನ್ಮದಲ್ಲಿ ನಮ್ಮ ತೊಳಲಾಟ ಆಗ್ತದೆ, ನಮ್ಗೆ ಕೃಷ್ಣನವ್ರು ಮುಟ್ಲಿಕ್ಕೆ ಕಷ್ಟ ಆಗ್ತದೆ. ಅದರ ಬದಲಿಗೆ ಜನ್ಮವೇ ಇಲ್ಲದಿದ್ರೆ ಅಲ್ಲ, ಕಷ್ಟ ಏನಿಲ್ಲ. ನಾವು ಇಂದ್ರಿಯ ಸುಖವನ್ನು ಬಿಡ್ಬೇಕು ಅಷ್ಟೇ. ನಾವೀಗ ಸಣ್ಣದಿಂದ
ಇದನ್ನು ಮಾಡ್ತಾ ಬಂದಿದ್ದೇವೆ, ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಟಿವಿ ನೋಡ್ಬೇಕು, ಹೌದು. ನಮ್ಗೆ ಅದು ಅಲ್ಲ, ಈ ನೋಡ್ಬೇಕು, ಜನ್ಮ ಧಾರಾವಾಹಿ ನೋಡ್ಬೇಕು, ನಮ್ಗೆ ಪಿಕ್ಚರ್ ನೋಡ್ಬೇಕು, ನಮ್ಗೆ ಗ್ರಾಮ್ಯ ಕಥಾ ಮಾಡ್ಬೇಕು. ಗ್ರಾಮ್ಯ ಕಥಾ ಅಂದ್ರೆ ನೋಡಿ, ಅದು ಬೇರೆ. ಪ್ರಭುಪಾದ್ ಹೇಳ್ತಾರೆ 2 ಕಥಾ ಉಂಟು, ಒಂದು ಕೃಷ್ಣ ಕಥಾ ಮತ್ತೊಂದು ಗ್ರಾಮ್ಯ ಕಥಾ. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಗ್ರಾಮ್ಯ ಕಥಾನ ಸುಣಿಬೆ, ಗ್ರಾಮ್ಯ ಕಥಾನ ಕೈಬೆ. ಗ್ರಾಮ್ಯ ಕಥಾ ಅಂದ್ರೆ ಕೃಷ್ಣನಲ್ಲದೆ ಬೇರೆ ವಿಷಯ ಮಾತಾಡುದು. ನಮಗೆ ಸಮಯ ಸಿಗುವಾಗ ನಾವು ನೀವ್ ಹೇಗಿದ್ದೀರಿ, ಹೌದಾ, ನೀವ್ ಅಲ್ಲಿದ್ದೀರಾ, ಹೇಗೆ, ನಾವು ಎಷ್ಟು ಬೇಕಾದ್ರೂ ಮಾತಾಡಿ, ಆದ್ರೆ ನಮ್ಮ ಕೃಷ್ಣನ ಬಗ್ಗೆ ಮಾತಾಡಲು ನಮ್ಗೆ ಇಚ್ಛೆ ಇಲ್ಲ. ಅಲ್ಲಿ ಆದದ್ದು ಅದೇ, ಗೋಲೋಕದಲ್ಲಿ ಕೂಡ ಅದೇ ಆದದ್ದು. ಅಲ್ಲಿ ಎಂತ ಮಾಡಿ ಕೃಷ್ಣ, ನಿನಗೆ ಇಲ್ಲಿ ಚಾನ್ಸ್ ಇಲ್ಲ, ನೀನು ಹೋಗು ಅಂತ. ಇಲ್ಲಿ ನಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಮತ್ತೆ ಕೂಡ ನಮ್ಗೆ ಗೊತ್ತಾಗುದಿಲ್ಲ. ಹೇಗಂದ್ರೆ ಭಾಗವತಂ ಅಲ್ಲಿ ನೋಡಿ ಮಾತಾಜಿ, ನೀವು ಭಾಗವತಂ ಓದ್ಬೇಕು ಮಾತಾಜಿ, ನಿಮಗೆ ತಿಳಿತದೆ. ಭಾಗವತಂ ಅಲ್ಲಿ ನಾವು ತಾಯಿಯ ಗರ್ಭದಲ್ಲಿ ಇರುವಾಗ ಆ 3 ತಿಂಗಳಲ್ಲಿ ಏನಾಗ್ತದೆ, 4 ತಿಂಗಳಲ್ಲಿ ಏನಾಗ್ತದೆ, 5 ತಿಂಗಳಲ್ಲಿ ಏನಾಗ್ತದೆ, 6 ತಿಂಗಳಲ್ಲಿ ಏನಾಗ್ತದೆ, 7 ತಿಂಗಳಲ್ಲಿ ಏನಾಗ್ತದೆ, ಎಲ್ಲ ಡೀಟೇಲ್ ಉಂಟು. 7 ತಿಂಗಳಲ್ಲಿ ನಮ್ಗೆ ಪೂರ್ಣ ಪ್ರಜ್ಞೆ ಬರ್ತದೆ. ಪೂರ್ಣ ಪ್ರಜ್ಞೆ ಬರುವಾಗ ಹೇಗಂದ್ರೆ, ಈಗ ನಮ್ಮನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿದ್ರೆ ನಮ್ಗೆ ಎಂತ ಆಗ್ತದೆ, ನಮ್ಗೆ ಸಫೋಕೇಶನ್ ಆಗ್ತದೆ. ಅಲ್ಲಿಂದ ಒಮ್ಮೆ ನಮ್ಗೆ ಹೊರಗೆ ಬರುವಂತ ಆಗ್ತದೆ ಗೋಣಿಯಲ್ಲಿ ಹಾಕಿದ್ರೆ. ಅದೇ ರೀತಿ ನಾವು ತಾಯಿಯ ಗರ್ಭದಲ್ಲಿ ಗೋಣಿ ಚೀಲದಲ್ಲಿ ಇದ್ದಾಗೆ ಅಲ್ಲಿ ಪ್ರೇಯರ್ ಉಂಟು. ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ, ಓ ಕೃಷ್ಣ ನನ್ನನ್ನು ಹೊರಗೆ ಹಾಕು, ಕೃಷ್ಣ ನನ್ನನ್ನು ಹೊರಗೆ ಹಾಕು ಅಂತ. ಕೃಷ್ಣ ನಮ್ಮ ಪರಮಪಿತ. ಕೃಷ್ಣ ಎಂತ ಮಾಡ್ತಾನೆ, ಇಮಿಡಿಯೇಟ್ ಬರ್ತಾನೆ ಅಲ್ಲಿಗೆ. ಕೃಷ್ಣ ಬಂದು ಮತ್ತೆ ನಾವು ಹೇಳ್ತೇವೆ ಕೃಷ್ಣನಿಗೆ, ಈಗ ನೀವ್ ಎಂತ ಹೇಳಿದ್ರಿ ಅದೇ ರೀತಿ ನೀವೀಗ ಹೇಳಿದ್ರಲ್ಲ ಪ್ರಶ್ನೆ ನಿಮ್ದು, ಅದೇ ರೀತಿ ನಾವು ಕೃಷ್ಣ ಹೇಳಿದ್ವಿ. ಅಲ್ಲ, ನಾನೇನ್ ಹೇಳೋದು, ಕೃಷ್ಣ ಯಾಕೆ ನನ್ನನ್ನು ಇಲ್ಲಿ ಒಳಗೆ ಹಾಕಿದ್ಯಾ, ಯಾಕೆ ಹಾಕಿದ್ಯಾ, ನಾನು ಯಾಕೆ ಈ ಹಿಂಸೆ ಕೊಡ್ತಾ ಇದೆಯಾ, ಯಾಕೆ ಮಾಡ್ತಾ ಇದೆಯಾ, ಹಾಗೆಲ್ಲ ನಾವು ಹೇಳ್ತೇವೆ. ಹಾಗೆ ಹೇಳುವಾಗ ಕೃಷ್ಣ ನಮ್ಗೆ ಲಾಸ್ಟ್ ನಮ್ದು 100 ತುಂಬಾ ಉಂಟು ನಮ್ದು ಲೈಫ್, 100 ತೋರಿಸ್ತಾನೆ ಲೈಫ್. 100 ಲೈಫಲ್ಲಿ ನಾವು ಎಂತ ಮಾಡಿದ್ದು, ಪುನಃ ಪುನಃ ಚರ್ವಿತ ಚರ್ವನಾನ, ಮಾಡಿದನ್ನೇ ಮಾಡಿದ್ದು ಎಲ್ಲವನ್ನು ನಮ್ಗೆ ತೋರಿಸ್ತಾನೆ ಕೃಷ್ಣ. ಆಗ ನಾವು ಎಂತ ನಮ್ಗೆ ಈ ಹುಟ್ಟು ಸಾವಿಂದ ಅದಕ್ಕೆ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಆಗ ನಾವು ಕೃಷ್ಣ ಅಂತ ಹೇಳ್ತೇವೆ ಅಂತೆ, ಎಸ್ ಕೃಷ್ಣ ಇಲ್ಲ, ಇದೆಲ್ಲ ನಂದೆ, ನಾನು 100 ಲೈಫಲ್ಲಿ ನಿನ್ನಲ್ಲಿ ಬರ್ಲಿಲ್ಲ, ಶರಣಾಗತನಾಗ್ಲಿಲ್ಲ. ನಾನು ಈ ಲೈಫಲ್ಲಿ ಕೃಷ್ಣ, ನಾವು ಅಡ್ಡ ಬೀಳ್ತೇವೆ ಕೃಷ್ಣನಿಗೆ, ಕೃಷ್ಣ ನಾನು ಈ ಲೈಫಲ್ಲಿ ನಿನ್ನ ಶರಣಾಗತಿ ಆಗ್ತೇನೆ, ಪೂರ್ಣ ಶರಣಾಗತಿ ಆಗ್ತೇನೆ. ಆ ಕೃಷ್ಣ ಹೇಳ್ತಾನೆ ಆಯ್ತು ಅಂತ ಹೇಳ್ತಾನೆ. ಮತ್ತೆ ನಾವು 9 ತಿಂಗಳ ನಂತರ ಹೊರಗೆ ಬರ್ತೇವೆ. ಹೊರಗೆ ಬರುವಾಗ ನಾವು ಅದೇ ನಾಯಿ ಬಾಲ ಡೊಂಕು, ಅದೇ ಅದನ್ನೇ ಮಾಡೋದು. ಹರೇ ಕೃಷ್ಣ, ಈ ಭೂಲೋಕದಲ್ಲಿ ನಮ್ಮ ಜನ್ಮವೇ ನಮ್ಗೆ ಕೊಡದೇ ಇದ್ರೆ ಹುಟ್ಟು ಸಾವಿನಲ್ಲಿ ಅವಶ್ಯವೇ ಇಲ್ಲ. ನೋಡಿ ಯಾಕಂದ್ರೆ ಶ್ರೀಕೃಷ್ಣ ಹಾಗೆ ಜನ್ಮ ಕೊಟ್ಟು ಕಷ್ಟ ನೋಡಿ, ಜನ್ಮ ಯಾವಾಗ ಸಿಗುದಿಲ್ಲ ಅಂದ್ರೆ ನೀವು ಪೂರ್ತಿ 100% ಕೃಷ್ಣ ಪ್ರಜ್ಞೆ ಆದ ಮೇಲೆ ನಿಮ್ಗೆ ಜನ್ಮ ಇಲ್ಲ. ಕೃಷ್ಣ ಹೇಳುದು ಜನ್ಮ ಜರ ವ್ಯಾಧಿ ದುಃಖ ದೋಷ ದರ್ಶನ ತಿಳಿದು ಮಾತಾಜಿ, ನಮ್ದು 100% ಕೃಷ್ಣ ಪ್ರಜ್ಞೆ ಆಗದೆ ನಮ್ಗೆ ಮತ್ತೆ ಇದೆ ಜನ್ಮ ಮೃತ್ಯು ಜರ ವ್ಯಾಧಿ, ಅದೇ ಸೈಕಲ್. ಜನ್ಮವೇ ಕೊಡಬಾರ್ದು, ಅವಾಗ ಯಾವ ಕಷ್ಟ ಇಲ್ಲ. ಈಗ ಕೃಷ್ಣ ಸುಲಭವಾಗಿ ಹೇಳ್ತಾನೆ ನೀನು ಕೃಷ್ಣ ಪ್ರಜ್ಞೆ ತೆಗೋ ಅಂತ. ಯಾಕೆ ನಮ್ಗೆ ಅದು ಇಷ್ಟ ಇಲ್ಲ? ನಾವು ಇದನ್ನೆಲ್ಲ ಹೇಳಿಕ್ಕೆ ಬಯಸ್ತೇವೆ, ಯಾಕೆ ಅದು ನಮ್ಗೆ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ ಕೃಷ್ಣ ಪ್ರಜ್ಞೆ? ನಾವೀಗ ಹೇಳ್ತಾ ಇದ್ದೇವೆ ಕೃಷ್ಣ ನಮ್ಗೆ ಜನ್ಮ ಕೊಡದಿದ್ರೆ ಇದೆಲ್ಲ ಆಗ್ಲಿಕ್ಕಿಲ್ಲ. ಯಾಕೆ ನಾವು ಕೃಷ್ಣ ಪ್ರಜ್ಞೆ ಆಗ್ಲಿಕ್ಕಿಲ್ಲ, ಆಗ್ಲಿಕ್ಕೆ ನಮ್ಗೆ ಆಗುದಿಲ್ಲ? ನನ್ನ ಪ್ರಶ್ನೆ ಗೊತ್ತಾಯ್ತಾ? ಪ್ರಯತ್ನ ಕಷ್ಟ, ಅದು ಕಷ್ಟ. ಯಾವಾಗ್ಲೂ ಅದಕ್ಕೆ ಹೇಳಿದ್ವಿ ಹುಟ್ಟು ಸಾವು ಯಾಕೆ ಬೇಕು ಅಂತ. ನೋಡಿ, ಯಾವ ಕಷ್ಟ ಇಲ್ಲದೆ ಯಾವುದು ಸಿಗುದಿಲ್ಲ. ನಾವು ಸ್ವಲ್ಪ ಕಷ್ಟ ಪಡ್ಬೇಕು ಮಾತಾಜಿ. ಯಾವ್ದನ್ನ ನೋಡಿ, ಯಾರಾದ್ರೂ ನೀವು ಸಕ್ಸೆಸ್ ಆದವರು, ಈ ಭೌತಿಕ ಲೋಕದಲ್ಲಿ ಸಕ್ಸೆಸ್ ಆದವರು, ಅವ್ರದ್ದು ನೀವು ಇಂಟರ್ವ್ಯೂ ಮಾಡಿ ಅವ್ರಿಗೆ ಹೇಳಿ ನೀನು ಇಷ್ಟು ಸಕ್ಸೆಸ್ ಆಗಿದೆಲ್ಲ ಎಂತ ಮಾಡಿದೆ, ಅವ ಹೇಳ್ತಾನೆ ನಾನು ಸಣ್ಣದಿಂದ ಸ್ಟ್ರಗಲ್ ಮಾಡಿದ್ದೇನೆ, ಹಾಗಾಗಿ ಕಷ್ಟ ಪಡ್ಬೇಕು. ಈ ಭೌತಿಕ ಲೋಕದಲ್ಲಿ ನೀವು ಎಂತ ಸಿಗ್ಬೇಕಿದ್ರೆ ನೀವು ಕಷ್ಟ ಪಡ್ಬೇಕು. ಅದೇ ರೀತಿ ಆಧ್ಯಾತ್ಮಿಕ ಕೂಡ ಹಾಗೆ, ಗೋಲೋಕಕ್ಕೆ ನೀವು ಹೋಗ್ಬೇಕಿದ್ರೆ ಕಷ್ಟ ಪಡ್ಲೇಬೇಕು. ಕಷ್ಟ ಇಲ್ಲದೆ ಯಾವುದು ಸಿಗುವುದಿಲ್ಲ. ಎಸ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಹರ್ಷದೇವ್, ಹರೇ ಕೃಷ್ಣ. ಹರ್ಷದೇವ್, ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಹೇಳಿ. ಅದೇ ಈಗ ತಾನೇ ನೀವು ಹೇಳಿದ್ರಿ ಗೋಲೋಕದಿಂದಲೂ ಹಿಂದೆ ಬರ್ತಾರೆ ಅಂತ, ಕೃಷ್ಣ ವಾಪಸ್ ಕಳಿಸ್ತಾರೆ ಅಂತ. ಅಂದ್ರೆ ಅಲ್ಲಿಯೂ ಪರಿಪೂರ್ಣರಿರುವುದಿಲ್ವಾ ಅಲ್ಲಿ ಹೋದವರು ಕೂಡ? ಅಲ್ಲಿ ಹೇಗೆ ಅಂದ್ರೆ, ನಾವು ಇನಿಷಿಯಲಿ ಅಲ್ಲಿ ಇದ್ದವರು ಸ್ಟಾರ್ಟಿಂಗ್ ಸರಿ, ಅಲ್ಲಿ ಇರುವವರೆಲ್ಲ ಪರಿಪೂರ್ಣರೇ, ಪರಿಪೂರ್ಣ ಇಲ್ಲದಲ್ಲ ಅಲ್ಲಿ ನಮ್ಗೆ ಹೊರಗೆ ಆಗ್ತಾರೆ. ಆದ್ರೆ ಇನಿಷಿಯಲ್ ನಾವು ಕೃಷ್ಣನ ಅಂಶ, ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ ಮನ. ಕೃಷ್ಣ ಹೇಳಿದಾನಲ್ಲಿ ಇಲ್ಲಿ ಶ್ಲೋಕದಲ್ಲಿ ನಾವು ಕೃಷ್ಣನ ಅಂಶ.
ಕೃಷ್ಣ ಹೇಗೆ ಸಚ್ಚಿದಾನಂದನೋ ನಾವು ಕೂಡ ಸಚ್ಚಿದಾನಂದ. ಈಗ ಹೇಗಂದ್ರೆ ಒಂದು ಬಂಗಾರದ ಗಣಿಯಿಂದ ನೀವು ಒಂದು ಸಣ್ಣ ಒಂದು ಬಂಗಾರ ತರ್ತೀರಿ, ಆ ಸಣ್ಣ ಬಂಗಾರ ಕೂಡ ಸೇಮ್, ಆ ಬಂಗಾರದ ಗಣಿ ಕೂಡ ಸೇಮ್. ಅದೇ ರೀತಿ ನಾವು ಕೃಷ್ಣನ ಅಂಶ, ಕ್ವಾಲಿಟಿಯಲ್ಲಿ ನಾವು ಸೇಮ್, ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್. ಹಾಗಾಗಿ ನಾವು ಕೂಡ ಸಚ್ಚಿದಾನಂದ, ಆದ್ರೆ ನಾವು ಈ ಭೌತಿಕ ಲೋಕಕ್ಕೆ ಬಂದು ಭೌತಿಕ ಇದರಲ್ಲಿ ನಾವು ಕೊಳಕಾಗಿದ್ದೇವೆ. ತಿಳಿತಾ? ತಿಳಿಯಿತು, ಬಟ್ ಅಲ್ಲಿದ್ದವ್ರು ಮತ್ತೆ ಬರುವುದು ಹೇಗೆ? ಈಗ ಒಂದ್ಸಲ ಅಲ್ಲಿ ಹೋದ್ರೆ ಈಗ ನಮ್ ಪ್ರಯತ್ನ ಏನು? ಇಲ್ಲ ಈಗ ನಾವು ನಮ್ ಪ್ರಯತ್ನ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಇದ್ದವರು, ಯಾಕೆ ಬರ್ಬೇಕಾಯ್ತು? ಅಲ್ಲಿ ಅಲ್ಲ, ಅಲ್ಲಿಂದ ಯಾಕೆ ಬರ್ಬೇಕಾಯ್ತು ವಾಪಸ್ ಇಲ್ಲಿಗೆ? ನೋಡಿ, ನಾವು ಫಸ್ಟ್ ಅಲ್ಲಿ ಇದ್ದವರು, ಕೃಷ್ಣನ ಅಂಶ ಅಂದ್ರೆ ಕೃಷ್ಣನಲ್ಲಿ ಇದ್ದವರು. ಹಾಗಾಗಿ ಸ್ಟಾರ್ಟಿಂಗ್ ನಾವು ಒಮ್ಮೆ ಮಾತ್ರ ಇದ್ದದ್ದು, ಸ್ಟಾರ್ಟಿಂಗ್ ಕೃಷ್ಣನ ಸ್ಟಾರ್ಟ್ ಅಲ್ಲಿ ನಾವು ಇದ್ದದ್ದು, ಮತ್ತೆ ನಾವು ಇಲ್ಲಿ ಮತ್ತೆ ಹೋಗ್ಲೇ ಇಲ್ಲ ನಾವು. ಅಲ್ಲ ಗುರುಜಿ, ಈಗ ಅಲ್ಲಿ ಇದ್ದವ್ರು ನಮ್ಗೆ ಇಲ್ಲಿ ಬರುವ ಅವಶ್ಯಕತೆ ಯಾಕೆ ಬಿತ್ತು ಅಂತ? ನಾವೀಗ ಅದು ಅಲ್ಲೇ ಯಾಕೆ ಇದ್ದವರಾದ್ರೆ ಅಂತಂದ್ರೆ ನಾವು ಅಲ್ಲಿ ಹೋಗ್ತಾರ ಕೃಷ್ಣ, ಸೆಂಟ್ರಲ್ ಕೃಷ್ಣ. ನಮ್ಗೆ ಅಂತಂದ್ರೆ ಕೃಷ್ಣ ಸೆಂಟ್ರಲ್ ನಾನು ಬರ್ತೇನೆ, ನಮ್ದು ಅಹಂಕಾರ ನಾನು. ಅದೇ ಹೇಳಿದ ಹಾಗಾದ್ರೆ ಅಲ್ಲಿ ಪರಿಪೂರ್ಣರಿಲ್ಲ. ಹಾಗಾದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಪರಿಪೂರ್ಣ ಇದ್ದಾರೆ ಸರ್, ದಯವಿಟ್ಟು ನೀವು ತಿಳಿಸಿ. ಪರಿಪೂರ್ಣ ಇದ್ದಾರೆ. ನಾವಂದ್ರೆ ಇನಿಷಿಯಲ್ ನೋಡಿ ನಿಮ್ಗೆ ಅರ್ಥ ಆಗುದಿಲ್ಲ ಎಂತಂದ್ರೆ, ನಾವು ಮಮೇವ ಅಂಶ ಜೀವಲೋಕ ಜೀವಭೂತ ಸನಾತನ. ಕೃಷ್ಣ ಹೇಳುದು ನಾವು ಕೃಷ್ಣನ ಅಂಶ. ಕೃಷ್ಣನ ಅಂಶ ಆದ್ಮೇಲೆ ನಾವು ಅಲ್ಲಿ ಇರ್ಲೇ ಇರ್ಬೇಕು. ಸ್ಟಾರ್ಟಿಂಗ್ ಇದ್ದೆವು, ಈಗ ಎಷ್ಟೋ ಕೋಟಿ ಲೈಫ್ ಆಗಿರ್ಬೋದು, ನಾವು ಟೋಟಲಿ ಕೃಷ್ಣನಿಗೆ ರಿವೋಲ್ಟ್ ಆಗಿದ್ದೇವೆ, ಮತ್ತೆ ನಾವು ಹೋಗ್ಲಿಲ್ಲ ಅಲ್ಲಿಗೆ. ಅದಕ್ಕೆ ನಾವು ಬದ್ಧ ಜೀವಿಗಳಂತ. ಸರಿ ಗುರುಜಿ. ನಿಮ್ಗೆ ನೋಡಿ, ಇದು ಹೇಗಂದ್ರೆ ಸುಲಭದಲ್ಲಿ ನಮ್ಗೆ ಅರ್ಥ ಆಗುದಿಲ್ಲ. ನೀವು ಇದಕ್ಕೆ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಆಗ ನಿಮ್ಗೆ ಎಲ್ಲವೂ ಅರ್ಥ ಆಗ್ತದೆ. ಆಚಾರ್ಯ ಹೇಳ್ತಾರೆ, ನಮ್ಮ ಈ ಎಂತ ಹೇಳುದು ಟೈನಿ ಬ್ರೈನ್, ನಮ್ಮ ಈ ಸಣ್ಣ ಬುದ್ಧಿಯಿಂದ ಎಂತ ಹೇಳುದು ಮೆದುಳಿನಿಂದ ನಮ್ಗೆ ಇದು ಅರ್ಥ ಆಗುದಿಲ್ಲ. ನಮ್ಗೆ ಕೃಷ್ಣ ಪ್ರಜ್ಞೆ ನಾವು ತಗೊಂಡ್ರೆ ಮತ್ತೆ ನಮ್ಗೆ ಕೃಷ್ಣನ ಕೃಪೆಯಿಂದ ಇದು ಅರ್ಥ ಆಗ್ತದೆ, ಇಲ್ಲ ನಮ್ಗೆ ಇದು ಅರ್ಥವಾಗುವುದಿಲ್ಲ. ಹರೇ ಕೃಷ್ಣ. ನೋಡಿ, ಇದೆ ಎಂತಂದ್ರೆ ನಾವು ಆ ರಿವೋಲ್ಟ್ ಮಾಡುವಂತದ್ದು ಆಚಾರ್ಯ ಹೇಳ್ತಾರೆ ಎಂತಂದ್ರೆ, ಈಗ ನಮ್ಗೆ ಫಸ್ಟ್ಗೆ ನಮ್ಮ ತಂದೆ ತಾಯಿ ಗುರು, ನಾವು ಅವರಿಗೆ ಕೂಡ ಎದುರು ಮಾತಾಡ್ತೇವೆ. ಮತ್ತೆ ನಾವು ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಗುರು, ಅವರಿಗೆ ಕೂಡ ನಾವು ಎದುರು ಮಾತಾಡ್ತೇವೆ. ಮತ್ತೆ ನಮಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಗುರು, ಅವರಿಗೆ ಕೂಡ ನಾವು ಎದುರು ಮಾತಾಡ್ತೇವೆ. ಮತ್ತೆ ನಾವು ಕೆಲಸಕ್ಕೆ ಹೋಗುವಾಗ ನಮ್ಮ ಸೀನಿಯರ್ಸ್, ಅವ್ರು ನಮ್ಮ ಗುರು, ಮ್ಯಾನೇಜರ್, ಸೀನಿಯರ್ಸ್, ಅವರಿಗೂ ನಾವು ಎದುರು ಮಾಡ್ತೇವೆ. ಯಾಕಂದ್ರೆ ಇದು ನಮ್ಮ ರಕ್ತದಲ್ಲಿ ಉಂಟದ್ದೇ ಎದುರು ಮಾತಾಡುದು. ಆದ್ರೆ ಹೇಗೆ ಅಂದ್ರೆ ಅಲ್ಲಿ ಕೂಡ ನಾವು ಎದುರು ಮಾತಾಡಿ ಇಲ್ಲಿ ಬಂದದ್ದು. ಹಾಗಾಗಿ ನಾವು ಎಷ್ಟೋ ಲೈಫಲ್ಲಿ ಇದನ್ನು ಎದುರು ಮಾತಾಡ್ತಾ ಬಂದಿದ್ದೇವೆ. ಹಾಗಾಗಿ ಇದು ಬಿಡುವುದಿಲ್ಲ, ಇದು ಹೋಗುದಿಲ್ಲ ಅಷ್ಟು ಸುಲಭದಲ್ಲಿ. ಕೃಷ್ಣ ಪ್ರಜ್ಞೆ ತಗೊಂಡ್ರೆ ನಾವು ನಮ್ರರಾಗ್ತೇವೆ. ಆಗ ನಾವು ಯಾಕೆ ಪರಿಪೂರ್ಣ ಇಲ್ಲ, ಇಲ್ಲಿ ಯಾಕೆ ಇಲ್ಲ, ಇದೆಲ್ಲ ನಮ್ಮ ಪ್ರಶ್ನೆ ಬರುವುದಿಲ್ಲ. ನಮಗೆ ಮತ್ತೆ ಗೊತ್ತಾಗ್ತದೆಯಾ ಎಲ್ಲಿ ಪರಿಪೂರ್ಣ ಇದ್ದಾರೆ. ಶಾಸ್ತ್ರವನ್ನು ಓದುವಾಗ ಯಾರು ಎಲ್ಲಿ ಪರಿಪೂರ್ಣ ಇದ್ದಾರೆ ನಮ್ಗೆಲ್ಲವೂ ತಿಳಿಯುತ್ತದೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಈ ಎಂತ ಹೇಳುದು ರಿವೋಲ್ಟ್, ರೆಬೆಲಿಯಸ್ ಮೆಂಟಾಲಿಟಿ, ಈ ರೆಬೆಲಿಯಸ್ ಮೆಂಟಾಲಿಟಿ ಇಂದಲೇ ನಾವು ಅಲ್ಲಿಂದ ಬಂದದ್ದು. ನಾವು ಕೃಷ್ಣನ ಟೋಟಲಿ ಅಗೇನ್ಸ್ಟ್. ಹಾಗಾಗಿ ಈಗ ಕೂಡ ನಾವು ಅದೇ ನಮ್ದು ಉಂಟು ಆ ರಕ್ತದ. ಯಾಕಂದ್ರೆ ಅದು ಸುಲಭದಲ್ಲಿ ಹೋಗುದಿಲ್ಲ. ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಮತ್ತೆ ನಮ್ದು ಚೇಂಜ್ ಆಗ್ತಾ ಬರ್ತದೆ. ಅದಕ್ಕೆ ಹೇಳುದು ಸೇವೋನ್ಮುಖಿ, ಸೇವದಿಂದ ಮಾತ್ರ ಸೇವೆ ಮಾಡ್ಬೇಕು. ನಾವು ಕೃಷ್ಣನಿಗೆ ಸೇವೆ ಮಾಡ್ಬೇಕು, ಕೃಷ್ಣನ ಶುದ್ಧ ಭಕ್ತರಿಗೆ ಸೇವೆ ಮಾಡ್ಬೇಕು. ಈ ರೀತಿ ನಾವು ಮಾಡಿದಲ್ಲಿ ನಮ್ಗೆ ಮತ್ತೆ ಸ್ವಲ್ಪ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆಗ್ಬಹುದು. ಎಸ್, ಬೇರೆ ಯಾರ ಪ್ರಶ್ನೆ? ಓಕೆ, ಎಸ್, ಹಾಗೆ ನಾವು ನಿಲ್ಲಿಸುವ. ವಾಂಚಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧು ವಿಯವಚ ಪತಿತನಾಂ ಪಾವನ್ಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. अनंत कोटि वैष्णवृंद की जय. नामाचार्य श्री हरिदास ठाकुर की जय. हरे कृष्णा. धन्यवाद ಎಲ್ಲರಿಗೂ. हरे कृष्णा. हरे कृष्ण प्रभुजी. हरे कृष्ण गुरुजी. हरे कृष्ण. हरे कृष्ण.